ರಕ್ಷಕ ಶಿಕ್ಷಕ ಸಂಘದ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಆಗಮಿಸಿದ ತಮಗೆಲ್ಲರಿಗೂ ಆತ್ಮೀಯ ನಮನಗಳು ಹಾಗೂ ಸ್ವಾಗತ. ಈ ಸಭೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀಮತಿ ಚಂಚಲಾಕ್ಷಿ, ಮುಖ್ಯ ಶಿಕ್ಷಕಿ, ಸರಕಾರಿ ಪ್ರೌಢಶಾಲೆ ಸೋಮೇಶ್ವರ ಉಚ್ಚಿಲ, ಹಾಗೆಯೇ ನಮ್ಮ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಯುತ ದಿನಕರ್ ಉಳ್ಳಾಲ್, ಉಪಾಧ್ಯಕ್ಷರಾದಂಥ ಶ್ರೀಯುತ ರಾಘವನ್ ಉಚ್ಚಿಲ್, ಕೋಶಾಧಿಕಾರಿಯವರಾದಂಥ ಶ್ರೀಯುತ ಮಾಧವ ತಲಪಾಡಿ, ಹಾಗೆಯೇ ನಮ್ಮ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯಾದಂಥ ಶ್ರೀಮತಿ ಪ್ರಮೀಳಾ, ಹಾಗೆಯೇ ನಮ್ಮ ಭಗವತಿ ಪ್ರೌಢಶಾಲೆಯ ರಕ್ಷಕ ಶಿಕ್ಷಕ ಸಂಘದ 2024-25ನೇ ಸಾಲಿನ ಅಧ್ಯಕ್ಷರಾದಂಥ ಶ್ರೀಮತಿ ಸುನೀತಾ, ಉಪಾಧ್ಯಕ್ಷರಾದಂಥ ಶ್ರೀಮತಿ ಸಬನ, ಹಾಗೆಯೇ ರಕ್ಷಕ ಶಿಕ್ಷಕ ಸಂಘದ ಪದಾಧಿಕಾರಿಗಳು, ಸದಸ್ಯರು, ಹಾಗೆಯೇ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪೋಷಕರು ಈಗ ನಮ್ಮೊಂದಿಗಿದ್ದಾರೆ. ಆಗಮಿಸಿದ ತಮ್ಮೆಲ್ಲರನ್ನು ತಮ್ಮ ಮನಮೋಹಕ ನೃತ್ಯದ ಮೂಲಕ ಸ್ವಾಗತಿಸಲಿದ್ದಾರೆ ನಮ್ಮ ಪ್ರೌಢಶಾಲೆಯ ನಲ್ಮೆಯ ವಿದ್ಯಾರ್ಥಿಗಳು. పదము పదముగా హృదయలయలుగా ప్రకృతి పురుషులే పరవశించగా ప్రణవము వినుతించిన నాట్యం నయన మధురమై నటన సదనమై నరనరాలలో నాదభరితమై నవజీవన రసమయ లాస్యం సఖుడా సఖుడా నీపై ధ్యాస నాయద ఘోష తక తక తరికిట తక్కడ తక్కడ తాళము సాగిన ఊసల గుస 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 పదము పదముగా హృదయలయలుగా ప్రకృతి పురుషులే పరవశించగా ప్రణవము వినుతించిన నాట్యం ఎన్ని కలలు ఎన్ని అలలు కన్నె మనసు పొరలలో బలపులెగసి తలపులెగసి నాలో సాంద్ర కళల ఇంద్రధనుసు నిల్లి విరిసి వయసులో మరుల విరుల సరులు మెరిసెలో సాంబ శివుని దివ్య చరణ చరిత లలిత గతులలో ఆత్మ విభుని మదిని తలచి ఆడి పాడనా ప్రణయిని పదచలనమి నాట్యం పదము పదముగా హృదయలయలుగా
ವಿಶ್ವೈಕನಾಯಕ ಕೈ ತೊಳನ್ನೇ. ಮೂಲಕ ಸ್ವಾಗತಿಸಿದ ಎಲ್ಲ ವಿದ್ಯಾರ್ಥಿಗಳು ಹೃದಯಸ್ಪರ್ಶಿ ಧನ್ಯವಾದಗಳು. ಸಾಧನೆಯ ಶಿಖರವೇರಿ ಸಮಾಜಕ್ಕೆ ಮಾದರಿಯಾದವರು. ನಿಮ್ಮ ಮಾರ್ಗದರ್ಶನವೇ ನಮಗೆಲ್ಲ ದಾರಿದೀಪ. ವೇದಿಕೆಗೆ ತಮಗೆ ಹೃದಯಪೂರ್ವಕ ಸ್ವಾಗತ ಎಂದು ಹೇಳುತ್ತಾ ಆಗಮಿಸಿದ ಎಲ್ಲ ಅತಿಥಿ ಅಭ್ಯಾಗತರನ್ನು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕಾಗಿ ನಮ್ಮ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುರೇಖಾ ಜೆ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ತಂದೆ ತಾಯಿ ಬೇಕು, ಜನ ಬೆಳೆಯಲು ನಾಗರಿಕತೆ ಬೇಕು. ಈ ಕಾರ್ಯಕ್ರಮ ಯಶಸ್ವಿಯಾಗಲು ಆ ದೇವರ ಅನುಗ್ರಹ ಬೇಕು. ಅಂತೆಯೇ ಈ ಶುಭ ಗಳಿಗೆಯಲ್ಲಿ ಪ್ರಾರ್ಥನೆಯನ್ನು ತಮ್ಮ ಸುಮಧುರ ಕಂಠದಿಂದ ಹಾಡಲು ಬರುತ್ತಿದ್ದಾರೆ ನಮ್ಮ ನಲ್ಮೆಯ ವಿದ್ಯಾರ್ಥಿಗಳು. भगवान मेरे नैया उस पार लगा देना, अब तक तो निभाया है आगे भी निभा देना. भगवान मेरी नैया उस पार लगा देना, अब तक तो निभाया है आगे भी निभा देना. हम दीन दुखे निर्बल नित नाम रहे प्रतिपल, यह सोच दर्श दोगे प्रभु आज नहीं तो कल. जो बाग लगाया है फूलों से सजा देना. भगवान मेरी नैया उस पार लगा देना, अब तक तो निभाया है आगे भी निभा देना. भगवान मेरी नैया उस पार लगा देना, अब तक तो निभाया है आगे भी निभा देना. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಜಗತ್ತು ತುಂಬಿದೆ ಮಾನವನಿಂದ, ಸಮುದ್ರ ತುಂಬಿದೆ ನೀರಿನಿಂದ, ಆಕಾಶ ತುಂಬಿದೆ ನಕ್ಷತ್ರಗಳಿಂದ, ಈ ಭವ್ಯ ವೇದಿಕೆ ತುಂಬಿದೆ ಗಣ್ಯ ಮಾನ್ಯರಿಂದ. ವೈಶಿಷ್ಟ್ಯಪೂರ್ಣ ಸಂಪ್ರದಾಯಗಳಿಂದ ಜಗತ್ತನ್ನೇ ತನ್ನ ಕಡೆಗೆ ಸೆಳೆದ ಭಾರತದಲ್ಲಿರುವ ನಾವು ಗಣ್ಯರನ್ನು ಸ್ವಾಗತಿಸುವುದು ನಮ್ಮ ಧರ್ಮ. ಅಂತೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತ ಮತ್ತು ಪುಷ್ಪಾರ್ಪಣೆ ಕಾರ್ಯಕ್ರಮ ನಡೆಸಿಕೊಡಲು ಬರ್ತಿದ್ದಾರೆ ನಮ್ಮ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುರೇಖಾ ಜೆ ಅವರು. ಸರ್ವರಿಗೂ ಮುಂಜಾನೆಯ ಶುಭ ವಂದನೆಗಳು. ಪ್ರಥಮತಃ ನಾನು ನಿಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಯಾಕೆಂತೇಳಿದರೆ ಈಗ ಒಂದು 10 ನಿಮಿಷದ ಮೊದಲು ಬಂದಾಗ ಅಲ್ಲಿ ನಮ್ಮ ಮಹಿಳೆಯರ ಆ ಸೈಡಲ್ಲಿ ಸಾಧಾರಣ 3/4 ಜನ ಇದ್ದರು. ಇಲ್ಲಿ ನಮ್ಮ ಜೆಂಟ್ಸ್ ಸೈಡಲ್ಲಿ ಯಾರೂ ಇರಲಿಲ್ಲ. ಬೆಳಿಗ್ಗೆ ಬಂದವರೆಲ್ಲ ಸೈನ್ ಹಾಕಿ ಹೋಗಿದ್ರು. ಸರ್ ನಾನು ಸರ್ ಹತ್ರ ಸಹ ಹೇಳಿದೆ, ಸರ್ ಈ ಥರ ಆದರೆ ನೆಕ್ಸ್ಟ್ ಇಯರ್ ನಾವು ಪ್ರೈಮರಿ ಹೈಸ್ಕೂಲ್ ಒಟ್ಟಿಗೆ ಮಾಡುವ. ಯಾಕಂದರೆ ಪೇರೆಂಟ್ಸ್ ಯಾರಿಗೂ ಒಂದು ದಿನ ರಜೆ ತೆಗೆಯುವಷ್ಟು ಅವರಿಗೆ ಒಂದು ವ್ಯವಧಾನ ಇಲ್ಲ. ಸೊ ಆದ ಕಾರಣ ಬಟ್ ಈಗ ನನಗೆ ತುಂಬ ಖುಷಿಯಾಯಿತು. ಯಾಕೆಂದರೆ ನನ್ನ ಹೈಸ್ಕೂಲ್ ಸ್ಟ್ರೆಂತೇ 266. ಅದರಲ್ಲಿ ಒಂದೊಂದು ಮನೆಯಿಂದ ಒಬ್ಬೊಬ್ಬರು ಬಂದರೂ ಸಾಕು, ಅರ್ಧ ಹಾಲ್ ತುಂಬೋದು. ಸೊ ಹೇಗೆ ಇರಲಿ, ನಿಮ್ಮ ಒಂದು ಅಮೂಲ್ಯ ಸಮಯವನ್ನು ಇವತ್ತು ಕೊಟ್ಟದಕ್ಕೆ ಮಗದೊಮ್ಮೆ ಧನ್ಯವಾದಗಳು. ಜೀವನದ ಕಷ್ಟಗಳನ್ನು ಕಿಂಚಿತ್ತೂ ತೋರ್ಪಡಿಸದೆ ತಾವು ನೊಂದರು ಮಕ್ಕಳು ನೋಯದಿರಲೆಂದು ತಮ್ಮ ಸರ್ವಸ್ವವನ್ನು ಧಾರೆ ಎರೆದು ನಮ್ಮನ್ನು ಸಾಕಿ ಸಲಹಿ ವಿದ್ಯೆ ಬುದ್ಧಿಯನ್ನು ನೀಡಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತೆ ಬೆನ್ನೆಲುಬಾಗಿ ನಿಂತ ಮೊದಲ ಶಿಕ್ಷಕರು ಪೋಷಕರು. ಬದುಕಿನ ಮೌಲ್ಯಗಳನ್ನು ಅರಿಯುವ ಜ್ಞಾನವನ್ನು, ಉತ್ತಮ ಸನ್ನಡತೆಯನ್ನು, ಸೃಜನಶೀಲ ವ್ಯಕ್ತಿತ್ವವನ್ನು ಕಲಿಸಿದ ಎರಡನೇ ಗುರು ಶಿಕ್ಷಕರು. ಈ ರೀತಿಯಾಗಿ ಮಕ್ಕಳ ಮನೋಗತಕ್ಕೆ ಮನ್ನಣೆ ನೀಡಿ ಭಾವನೆಗಳಿಗೆ ಹೃದಯದಿ ಸ್ಪಂದಿಸಿ ಆಸೆ ಕನಸುಗಳ ಮನದಲ್ಲಿ ಚಿಗುರಿಸಿ ಒಲವ ನೀರೆರೆದು ಹೆಮ್ಮರವಾಗಿಸಿ ಗುರಿಯೆಡೆಗೆ ಹೆಜ್ಜೆ ಇರಿಸುವಂತೆ ಮಾಡುವುದು ಶಿಕ್ಷಕರು ಹಾಗೂ ಪೋಷಕರ ಕರ್ತವ್ಯ. ಇಂದಿನ ರಕ್ಷಕ ಶಿಕ್ಷಕ ಸಂಘದ ವಾರ್ಷಿಕ ಸಭೆಗೆ ಆಗಮಿಸಿರುವ ಸರ್ವರಿಗೂ ನಲ್ಮೆಯ ಸ್ವಾಗತ.
ಇಂದಿನ ರಕ್ಷಕ ಶಿಕ್ಷಕ ಸಂಘದ ವಾರ್ಷಿಕ ಸಭೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದಾರೆ ನನ್ನ ಅತಿ ಆತ್ಮೀಯರು ಶ್ರೀಮತಿ ಚಂಚಲಾಕ್ಷಿಯು, ಮುಖ್ಯ ಶಿಕ್ಷಕರು, ಸರಕಾರಿ ಪ್ರೌಢಶಾಲೆ ಸೋಮೇಶ್ವರ. ಇವರು ಮೀನುಗಾರರ ಸೊಸೈಟಿ ಉಚ್ಚಿಲ ಇದರ ಅಧ್ಯಕ್ಷರೂ ಆಗಿರುತ್ತಾರೆ. ಕಂಚಿನ ಕಂಠದ ನೇರ ನುಡಿಯ ಚಂಚಲಾಕ್ಷಿ ಮೇಡಮ್ ಅಂದರೆ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಎಲ್ಲರಿಗೂ ಅತಿ ಪ್ರಿಯರು. 1994ರಲ್ಲಿ ಇವರು ತಮ್ಮ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿರುತ್ತಾರೆ. 2020ರಿಂದ ಮುಖ್ಯ ಶಿಕ್ಷಕರಾಗಿ ಬಡ್ತಿ ಹೊಂದಿದ್ದಾರೆ. 2014ರಿಂದ SSLC ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಪ್ರಸ್ತುತ 2021-22ರಿಂದ ಭಗವತಿ ಶಾಲೆಯ SSLC ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂದು ನಮ್ಮ ಪೋಷಕರಿಗೆ ಹಾಗೂ ಶಿಕ್ಷಕರಿಗೆ ಹಿತನುಡಿಯನ್ನು ಹೇಳಲು ಬಂದಿರುವ ತಮಗೆ ಆದರಪೂರ್ವಕ ಸ್ವಾಗತ ಮೇಡಮ್. ಒಂದು ವಿದ್ಯಾಸಂಸ್ಥೆಯ ಪ್ರಗತಿಯಲ್ಲಿ ರಕ್ಷಕರು, ಶಿಕ್ಷಕರು ಎಷ್ಟು ಮುಖ್ಯವೋ ಅದಕ್ಕಿಂತಲೂ ಮುಖ್ಯವಾದುದು ಒಂದು ಉತ್ತಮ ಆಡಳಿತ ಮಂಡಳಿ. ವಿದ್ಯಾರ್ಥಿಗಳಿಗೆ ಬೇಕಾಗುವಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಯಾವುದೇ ರೀತಿಯ ಕುಂದು ಕೊರತೆ ಬಾರದಂತೆ ನೋಡಿಕೊಂಡು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಪೋಷಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರುವ ಉತ್ತಮವಾದ ಆಡಳಿತ ಮಂಡಳಿ ನಮ್ಮದು ಎನ್ನಲು ಹೆಮ್ಮೆ ಎನಿಸುತ್ತಿದೆ. ಶಿಕ್ಷಣಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟು ಶಾಲೆಯ ಪ್ರಗತಿಗೆ ಅವಿರತವಾಗಿ ಶ್ರಮಿಸುತ್ತಿರುವ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ದಿನಕರ್ ಉಳ್ಳಾಳ್ ಸರ್, ತಮಗೂ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಉತ್ಸಾಹದಿಂದ ಭಾಗವಹಿಸುತ್ತಿರುವ ಭಗವತಿ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಶ್ರೀ ರಾಘವ ಎನ್ ಉಚ್ಚಿಲ್ ಸರ್, ತಮಗೂ ಆತ್ಮೀಯ ಸ್ವಾಗತ. ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ಶಾಲಾ ಹಿತಚಿಂತಕರಾಗಿ ಸಂಸ್ಥೆಯ ಏಳಿಗೆಗಾಗಿ ಶ್ರಮಿಸುತ್ತಿರುವ ಭಗವತಿ ಎಜುಕೇಷನ್ ಟ್ರಸ್ಟ್ನ ಕೋಶಾಧಿಕಾರಿಯಾದ ಶ್ರೀ ಮಾಧವ ತಲಪಾಡಿ ಸರ್, ತಮಗೂ ಆತ್ಮೀಯ ಸ್ವಾಗತ. ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 2024-25ರ ಸಾಲಿನ ಅಧ್ಯಕ್ಷರಾದ ಶ್ರೀಮತಿ ಸುನೀತಾ ಸಂತೋಷ್ ಮೇಡಮ್, ತಮಗೂ ಆದರದ ಸ್ವಾಗತ. ಅಂತೆಯೇ 2025-26 ಸಾಲಿನ ರಕ್ಷಕ ಶಿಕ್ಷಕ ಸಂಘಕ್ಕೆ ಶ್ರೀಮತಿ ಸುನೀತಾ ಸಂತೋಷ್ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮೇಡಮ್, ತಮಗೆ ಹಾರ್ದಿಕ ಅಭಿನಂದನೆಗಳು. ಅಂತೆ ತಮ್ಮ ಸೇವಾವಧಿಯಲ್ಲಿ ಈ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಯಶಸ್ಸನ್ನು ಕಾಣಲಿ ಎಂದು ಹಾರೈಸುತ್ತೇನೆ. ಅಂತೆ ಉಪಾಧ್ಯಕ್ಷರಾದ ಶ್ರೀಮತಿ ಶಬನಾ ಮೇಡಮ್, ತಮಗೂ ಪ್ರೀತಿಪೂರ್ವಕ ಸ್ವಾಗತ. ಇವರ ಮಗ ಇಸ್ಮಾಯಿಲ್ 10ನೇ ತರಗತಿಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣನಾಗಿರುತ್ತಾನೆ. ಶ್ರೀಮತಿ ಶಬನಾ ಮೇಡಮ್ ಇವರು 12 ವರ್ಷಗಳಿಂದ ಶಿಕ್ಷಕ ವೃಂದದವರೊಂದಿಗೆ ಅತ್ಯಂತ ಅನ್ಯೋನ್ಯವಾಗಿದ್ದರು. ಮೇಡಮ್, ಮುಂದೆಯೂ ಈ ಸ್ನೇಹ ಇದೇ ರೀತಿ ಮುಂದುವರಿಯಲಿ ಎಂದು ಆಶಿಸುತ್ತೇನೆ. ನನ್ನ ನೆಚ್ಚಿನ ಹಾಗೂ ಆತ್ಮೀಯರೂ ಆದ ಭಗವತಿ ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳಾ ಮೇಡಮ್ ಅವರು ಉಪಸ್ಥಿತರಿದ್ದಾರೆ. ಮೇಡಮ್, ತಮಗೂ ಪ್ರೀತಿಯ ಸ್ವಾಗತ. ರಕ್ಷಕ ಶಿಕ್ಷಕ ಸಂಘದ ಸರ್ವ ಪದಾಧಿಕಾರಿಗಳಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ಪ್ರೀತಿಯ ಪೋಷಕ ವೃಂದಕ್ಕೂ ಮನತುಂಬಿದ ಸ್ವಾಗತ. ಇಂದಿನ ಕಾರ್ಯಕ್ರಮದ ಪ್ರತಿ ಮಜಲನ್ನು ಭಾವಚಿತ್ರದ ಮೂಲಕ ಸೆರೆ ಹಿಡಿಯಲು ಆಗಮಿಸಿದ ಕ್ರಿಸ್ಟಲ್ ಸ್ಟುಡಿಯೋದ ಶ್ರೀ ಸಂತೋಷ್ ಮಾಲ್ ಸರ್, ತಮಗೂ ನಲ್ಮೆಯ ಸ್ವಾಗತ. ಇಂದಿನ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ಸೆರೆ ಹಿಡಿದು ಹೊಸಕುರಲ್ ಚಾನಲಲ್ಲಿ ಬಿತ್ತರಿಸಲು ಆಗಮಿಸಿದ್ದಾರೆ ಶ್ರೀ ಗಂಗಾಧರ್ ಸರ್, ತಮಗೂ ಆತ್ಮೀಯ ಸ್ವಾಗತ. ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುತ್ತಾರೆ ಶ್ರೀ ನಿತಿನ್, ಇವರಿಗೂ ಆತ್ಮೀಯ ಸ್ವಾಗತ. ಸ್ವಾಗತ ನೃತ್ಯದ ಮೂಲಕ ಸರ್ವರನ್ನು ಪ್ರೀತಿಯಿಂದ ಸ್ವಾಗತಿಸಿದ ನನ್ನ ಪ್ರೀತಿಯ ಮಕ್ಕಳಿಗೂ ಸ್ವಾಗತ. ನನ್ನ ಪ್ರೀತಿಯ ಸಹೋದ್ಯೋಗಿ ಮಿತ್ರರಿಗೂ ಹಾಗೂ ಬೋಧಕೇತರ ಮಿತ್ರರಿಗೂ ನಲ್ಮೆಯ ಸ್ವಾಗತ. ಇಂದಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಬಂದಿರುವ ನನ್ನ ಪ್ರೀತಿಯ ಮಕ್ಕಳಿಗೂ ಸ್ವಾಗತ. ಒಂದು ವಿಶೇಷ ವಿಷಯ ಏನಂತೇಳಿದರೆ, ನಮ್ಮ ಈ ಭಗವತಿ ಶಾಲೆಗೆ 20 ವರ್ಷ ತುಂಬಿದ ಸಂಭ್ರಮ. ಈ ಸಂಭ್ರಮವನ್ನು ವಿಶೇಷವಾಗಿ ಆಚರಿಸಬೇಕೆಂದು ನಮ್ಮ ಆಡಳಿತ ಮಂಡಳಿಯವರು ತಿಳಿಸಿರುತ್ತಾರೆ. ಸೊ ಆ ರೀತಿಯಾಗಿ ಶಿಕ್ಷಕರಿಗೆ ಉಪಯೋಗವಾಗುವಂತಹ ಕಾರ್ಯಾಗಾರ, ಸಬ್ಜೆಕ್ಟ್ ವೈಸ್ ಕಾರ್ಯಾಗಾರ ಹಾಗೂ ಇಂಟರ್ ಸ್ಕೂಲ್ ಸ್ಪೋರ್ಟ್ಸ್ ಮತ್ತು
ಕಲ್ಚರಲ್ ಕಾಂಪಿಟೀಷನ್ ಇವೆಲ್ಲವನ್ನು ಮಾಡಬೇಕು ಅಂತೇಳಿ ಆಡಳಿತ ಮಂಡಳಿ ಈಗಾಗಲೇ ನಮ್ಮ ಹತ್ರ ಹೇಳಿದ್ದಾರೆ. ಪ್ರತಿ ತಿಂಗಳು ಒಂದೊಂದು ಪ್ರೋಗ್ರಾಮ್ ಮಾಡಬೇಕು, ಶಿಕ್ಷಕರಿಗೂ ಎಲ್ರಿಗೂ ಉಪಯೋಗವಾಗುವಂಥದ್ದು. ಸೊ ಮೊದಲ ದಿನ ಅಂದರೆ ಡಿಸೆಂಬರಲ್ಲಿ ನಮ್ಮದು ಶಾಲಾ ವಾರ್ಷಿಕ, ಮೊದಲ ದಿನ ನಮ್ಮ ಶಾಲಾ ವಾರ್ಷಿಕೋತ್ಸವ, ಎರಡನೇ ದಿನ ರಕ್ಷಕ ಶಿಕ್ಷಕ ಸಂಘದವರ ಕಾರ್ಯಕ್ರಮ, ಅದೇ ರೀತಿ ಮೂರನೇ ದಿನ ಹಳೆ ವಿದ್ಯಾರ್ಥಿಗಳ ಕಾರ್ಯಕ್ರಮ ಅಂಥೇಳಿ ಈ ರೀತಿ ನಾವು ಪ್ಲ್ಯಾನ್ ಮಾಡಿದ್ದೇವೆ 3 ದಿನದ್ದು. ಈ ಎಲ್ಲ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ, ಉಸಿರ ನೀಡುವಳು ತಾಯಿ, ಹೆಸರ ನೀಡುವರು ತಂದೆ, ಉಸಿರಿರುವವರೆಗೂ ಹೆಸರ ತರುವಂತೆ ಮಾಡುವರು ಗುರುಗಳು ಎನ್ನುತ್ತಾ ಮಗದೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆದರದಿಂದ ಎಲ್ಲರನ್ನೂ ಸ್ವಾಗತಿಸಿದ ಮೇಡಮ್, ತಮಗೂ ಸ್ವಾಗತ. ನನಗೆ ಬೇಕಾದುದು ಕಬ್ಬಿಣದ ಸ್ನಾಯುಗಳು, ಉಕ್ಕಿನ ನರಗಳು ಮತ್ತು ಸಿಡಿಲಿನಂತಹ ಮನಸ್ಸುಗಳು. ಅಂತಹ ಕೆಲವೇ ತರುಣರಿಂದ ದೇಶದ ಭವಿಷ್ಯವನ್ನೇ ಬದಲಾಯಿಸಬಹುದು ಎನ್ನುವ ಸ್ವಾಮಿ ವಿವೇಕಾನಂದರ ಧ್ಯೇಯವಾಕ್ಯದಂತೆ ನಮ್ಮ ಭಗವತಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಹಲವಾರು ಸಾಧನೆ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಶಾಲೆಯ ಹೆಸರಿಗೆ ಕೀರ್ತಿಯ ಗರಿ ಮೂಡಿಸಿದ್ದಾರೆ. ಹಲವಾರು ಶೈಕ್ಷಣಿಕ, ಸಾಂಸ್ಕೃತಿಕ, ಕ್ರೀಡಾ ಮತ್ತು ಇತರೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಶಾಲಾ ಸಮುದಾಯದ ಎಲ್ಲ ಸದಸ್ಯರ ಸಹಕಾರ ಹಾಗೂ ವಿದ್ಯಾರ್ಥಿಗಳ ಶ್ರಮದಿಂದ ಕಳೆದ ವರ್ಷ ನಮ್ಮ ಶಾಲೆ ಪಡೆದ ಯಶಸ್ಸಿನ ಯಶೋಗಾಥೆಯ ಸವಿ ವಿವರವನ್ನು ತಮ್ಮ ವರದಿಯ ಮೂಲಕ ವಾಚಿಸಲಿದ್ದಾರೆ ನನ್ನ ಸಹೋದ್ಯೋಗಿ ಶಿಕ್ಷಕಿ ಶ್ರೀಮತಿ ಹರಿಣಾಕ್ಷಿ. ಭಗವತಿ ಪ್ರೌಢಶಾಲೆಯ ರಕ್ಷಕ ಶಿಕ್ಷಕ ಸಂಘದ ವಾರ್ಷಿಕ ಮಹಾಸಭೆಯ ಈ ಶುಭ ಸಂದರ್ಭದಲ್ಲಿ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಪೋಷಕ ಬಂಧುಗಳಿಗೂ ಆತ್ಮೀಯ ನಮನಗಳನ್ನು ಸಲ್ಲಿಸುತ್ತಾ 2024-25ನೇ ಸಾಲಿನ ಶಾಲಾ ವಾರ್ಷಿಕ ವರದಿಯನ್ನು ಸವಿವರವಾಗಿ ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಪೋಷಕ ಬಂಧುಗಳೇ, ನಮ್ಮ ಈ ವಿದ್ಯಾಸಂಸ್ಥೆಯು 2000 ಇಸವಿಯಲ್ಲಿ 50 ಮಕ್ಕಳಿಂದ LKGಯಿಂದ ಪ್ರಾರಂಭಗೊಂಡಿತು. ಪ್ರಸ್ತುತ 26ನೇ ವರ್ಷಕ್ಕೆ ಪಾದಾರ್ಪಣೆಗೈದಿರುವ ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ಒಟ್ಟು 920 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಶಿಕ್ಷಣ, ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳುವುದರ ಜೊತೆಗೆ ಶಾಲೆಯು ಉತ್ತಮ ಸೌಲಭ್ಯಗಳನ್ನೊಳಗೊಂಡಿರುವುದರಿಂದ ಸುತ್ತಲೂ ಒಂದು ಉತ್ತಮ ವಿದ್ಯಾಸಂಸ್ಥೆ ಎಂದು ಹೆಸರುವಾಸಿಯಾಗಿದೆ. 2011-12ರಿಂದ SSLCಯ ಮೊದಲ ಬ್ಯಾಚ್ಗಳು ಪ್ರಾರಂಭಗೊಂಡು ಈಗಾಗಲೇ 14 ಬ್ಯಾಚ್ಗಳು ಮುಗಿದಿರುತ್ತದೆ. ಪ್ರಸ್ತುತ 8ನೇ ತರಗತಿಯಲ್ಲಿ 98 ವಿದ್ಯಾರ್ಥಿಗಳು, 9ನೇ ತರಗತಿಯಲ್ಲಿ 87 ಹಾಗೂ 10ನೇ ತರಗತಿಯಲ್ಲಿ 81 ವಿದ್ಯಾರ್ಥಿಗಳು ಸೇರಿ ಒಟ್ಟು 266 ವಿದ್ಯಾರ್ಥಿಗಳು ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಪ್ರೌಢಶಾಲಾ ವಿಭಾಗದಲ್ಲಿ ಮುಖ್ಯ ಶಿಕ್ಷಕರನ್ನೊಳಗೊಂಡು ಒಟ್ಟು 11 ಶಿಕ್ಷಕರು ಹಾಗೂ ಒಬ್ಬರು ಶಿಕ್ಷಕೇತರ ಸಿಬ್ಬಂದಿ ಇದ್ದಾರೆ. 2024-25ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆಗೆ 90 ವಿದ್ಯಾರ್ಥಿಗಳು ಹಾಜರಾಗಿದ್ದು 100% ಫಲಿತಾಂಶ ಬಂದಿರುವುದು ನಮಗೆಲ್ಲ ಹೆಮ್ಮೆಯ ವಿಚಾರ. ಕುಮಾರಿ ಮೇಧಾ 614 ಅಂಕಗಳೊಂದಿಗೆ ಪ್ರಥಮ ಸ್ಥಾನ, ಕುಮಾರಿ ವರ್ಷಿಣಿ ರೈ 607 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ, ಕುಮಾರಿ ತೇಜಸ್ವಿ VY 606 ಅಂಕಗಳೊಂದಿಗೆ ತೃತೀಯ ಹಾಗೂ ಕುಮಾರಿ ಹಿರಲ್ S ಬಂಗೇರ 604 ಅಂಕಗಳೊಂದಿಗೆ 4ನೇ ಸ್ಥಾನ ಪಡೆದಿರುತ್ತಾರೆ. 9 ವಿದ್ಯಾರ್ಥಿಗಳು 90%ಕ್ಕಿಂತ ಹೆಚ್ಚು ಅಂಕಗಳು, 25 ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿ, 57 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಹಾಗೂ 8 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿ ಉತ್ತಮ ಸಾಧನೆಗೈಯುವ ಮೂಲಕ ಶಾಲೆಯ ಕೀರ್ತಿಯನ್ನು ಉತ್ತುಂಗಕ್ಕೇರಿಸಿರುವರು. ಶ್ರೀಯುತ ಜಯರಾಮ್ ಸರ್ ಇವರು ಜೂನ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಸುಮಾರು 10 ದಿನ ಯೋಗ ತರಬೇತಿಯನ್ನು ನೀಡಿರುತ್ತಾರೆ. ವಿದ್ಯಾರ್ಥಿಗಳು ಯೋಗ ಪ್ರದರ್ಶನವನ್ನು ನೀಡುವುದರ ಮೂಲಕ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಜುಲೈ ತಿಂಗಳಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಪರಿಸರದ ಬಗ್ಗೆ ಕಾಳಜಿ ನೀಡುವ ನೃತ್ಯ ಪ್ರದರ್ಶನ ಹಾಗೂ ವಿವಿಧ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಯಿತು.
ಮಂಗಳೂರು ದಕ್ಷಿಣ ವಲಯ ಪಿಲಾರು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸಿದ್ದು, ನಮ್ಮ ಶಾಲೆಯ ವಿದ್ಯಾರ್ಥಿಗಳು 6 ಪ್ರಥಮ, 7 ದ್ವಿತೀಯ, 1 ತೃತೀಯ ಬಹುಮಾನವನ್ನು ತಮ್ಮದಾಗಿಸಿಕೊಂಡಿದ್ದರು. ಇವರಲ್ಲಿ ಕವ್ವಾಲಿ ಹಾಗೂ ಜಾನಪದ ನೃತ್ಯ ತಂಡ ಮತ್ತು 11 ವೈಯಕ್ತಿಕ ವಿಭಾಗಗಳ ವಿದ್ಯಾರ್ಥಿಗಳು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುವರು. ಕುಮಾರಿ ಪೂರ್ವಿ ಭರತನಾಟ್ಯ ವಿಭಾಗದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಚಾರ. ಶಿಕ್ಷಕರ ದಿನಾಚರಣೆಯನ್ನು ವಿದ್ಯಾರ್ಥಿಗಳು ಹಾಗೂ ರಕ್ಷಕ ಶಿಕ್ಷಕ ಸಂಘದ ಪದಾಧಿಕಾರಿಗಳು ಸೇರಿ ಶಿಕ್ಷಕರಿಗೆ ಸ್ಪರ್ಧೆ ಹಾಗೂ ಮನರಂಜನಾ ಕಾರ್ಯಕ್ರಮ ನೀಡುವುದರ ಮೂಲಕ ವಿಶಿಷ್ಟವಾಗಿ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಕಳೆದ ಬಾರಿಯೂ 10ನೇ ತರಗತಿ ಹಾಗೂ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರವಾಸವನ್ನು ಏರ್ಪಡಿಸಲಾಗಿತ್ತು. ಈಗಾಗಲೇ ಹೈಸ್ಕೂಲ್ ವಿಭಾಗಕ್ಕೆ 4 ಸ್ಮಾರ್ಟ್ ಕ್ಲಾಸ್ಗಳ ಸೌಲಭ್ಯವಿದ್ದು, ಈ ವರ್ಷ ಹೊಸದಾಗಿ 10ನೇ ತರಗತಿಗೆ 2 ಹಾಗೂ ಸ್ಮಾರ್ಟ್ ಕ್ಲಾಸ್ಗಳಲ್ಲಿ 2, ಒಟ್ಟು 4 ಎಬಿಕ್ಸ್ ಪ್ಯಾನೆಲ್ಗಳನ್ನು ಅಳವಡಿಸಲಾಗಿದೆ. ಇನ್ನು ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ಶಿವಪ್ರಸಾದ್ ಇವರ ನೇತೃತ್ವದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಮಂಗಳೂರು ದಕ್ಷಿಣ ವಲಯ ಮತ್ತು ಸರಕಾರಿ ಪ್ರೌಢಶಾಲೆ ಮೇಲಂಗಡಿ, ಉಳ್ಳಾಲದಲ್ಲಿ ನಡೆದ ಹೋಬಳಿ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಶಾಲೆಯ ಬಾಲಕ ಮತ್ತು ಬಾಲಕಿಯರ ತಂಡ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ಬಾಲಕ ಮತ್ತು ಬಾಲಕಿಯರ ತಂಡ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತದೆ. ಸುಳ್ಯದಲ್ಲಿ ನಡೆದ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಬಾಲಕಿಯರ ತಂಡ ದ್ವಿತೀಯ ಸ್ಥಾನ ಪಡೆದು 5 ವಿದ್ಯಾರ್ಥಿಗಳಾದ ಕುಮಾರಿ ತ್ರಿಷಾ, ಸುಪೇಕ್ಷಾ, ಸಿಂಚನ, ಮನಸ್ವಿಡಿ ಹಾಗೂ ದಿಶಾ ಬಿ ಸಾಲಿಯಾನ್ ಇವರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಆಯ್ಕೆಯಾಗಿರುತ್ತಾರೆ. ಕಡೂರಿನಲ್ಲಿ ನಡೆದ ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ದಕ್ಷಿಣ ಕನ್ನಡ ತಂಡ ಪ್ರಥಮ ಸ್ಥಾನ ಪಡೆದು ನಮ್ಮ ಶಾಲೆಯ ತ್ರಿಷಾ ಹಾಗೂ ಸುಪೇಕ್ಷಾ ಇವರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ರಾಜ್ಯ ಮಟ್ಟದಲ್ಲಿ ಮೈಸೂರು ತಂಡವು ತೃತೀಯ ಸ್ಥಾನ ಗಳಿಸಿರುತ್ತದೆ. ಇನ್ನು ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ 8 ವಿದ್ಯಾರ್ಥಿಗಳು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದು, ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ 4 ವಿದ್ಯಾರ್ಥಿಗಳಾದ ಹೃತೇಶ್, ಚಿನ್ಮಯ್, ಭೂಮಿಕಾ ಹಾಗೂ ತ್ರಿಷಾ ಇವರು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೆಯೇ ವಿಕಲಚೇತನ ಮಕ್ಕಳ ಕ್ರೀಡಾಕೂಟದಲ್ಲಿ ಓರ್ವ ವಿದ್ಯಾರ್ಥಿನಿ ಕುಮಾರಿ ವರ್ಷಿಣಿ ದ್ವಿತೀಯ ಸ್ಥಾನ ಪಡೆದಿರುತ್ತಾಳೆ. ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ಲತಾ ಕೆ ಇವರ ನೇತೃತ್ವದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಹಾಗೂ ವಿಕಾಸ್ ಕಾಲೇಜಿನ ಸಹಯೋಗದಿಂದ ನಡೆಸಿದ ವಿಜ್ಞಾನ ಮಾದರಿ ಸ್ಪರ್ಧೆಯಲ್ಲಿ 9ನೇ ತರಗತಿಯ ಸ್ಕಂದ, ಹವೀಶ್ ಹಾಗೂ ಅಮಿತ್ ಇವರಿಗೆ ತೃತೀಯ ಬಹುಮಾನ ಬಂದಿರುತ್ತದೆ. ಹಾಗೆಯೇ ಇನ್ಸ್ಪೈರ್ ಅವಾರ್ಡ್ ಸೈನ್ಸ್ ಮಾಡೆಲ್ ಕಾಂಪಿಟಿಷನ್ನಿಗೆ ಪ್ರತಿ ವರ್ಷವೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗುತ್ತಾರೆ. ಕಳೆದ ವರ್ಷ 9ನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ ತನ್ವಿ ಆಯ್ಕೆಯಾಗಿರುತ್ತಾಳೆ. ಹಾಗೆಯೇ ನಮ್ಮ ಶಾಲೆಯಲ್ಲಿ ಶ್ರೀ ಅಶೋಕ್ ಇವರಿಂದ ಕರಾಟೆ ತರಬೇತಿ ನಡೆಯುತ್ತಿದ್ದು, ಕಳೆದ ಬಾರಿ ಕರಾಟೆ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ 4 ವಿದ್ಯಾರ್ಥಿಗಳಾದ ಕುಮಾರಿ ಸಮೃದ್ಧಿ BS, ದಕ್ಷ್ ರಾಜೇಶ್ ಕುಮಾರ್, ಕುಮಾರಿ ಜ್ಞಾನ ಎ ಹಾಗೂ ಭವಿಷ್ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ದಕ್ಷ್ ರಾಜೇಶ್ ಕುಮಾರ್ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಕುಮಾರಿ ಜ್ಞಾನ ಎ ಇವರು ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಪಂಜಾಬಿನಲ್ಲಿ ನಡೆದ ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ನಮ್ಮ ಶಾಲೆಯ ಹೆಸರನ್ನು ರಾಷ್ಟ್ರ ಮಟ್ಟದಲ್ಲಿ ಪಸರಿಸಿರುವುದು ನಮಗೆಲ್ಲ ಸಂತಸದ ವಿಷಯ. ಇದರ ಜೊತೆಯಲ್ಲಿ ಶ್ರೀಮತಿ ಜಯಮಾಲಾ ಅವರ ನೇತೃತ್ವದಲ್ಲಿ ಹಲವಾರು ವರ್ಷಗಳಿಂದ ಭರತನಾಟ್ಯ ತರಗತಿಗಳು ನಡೆಯುತ್ತಿದೆ. ಶಾಲಾ ಆಡಳಿತ ಮಂಡಳಿಯು ಶಿಕ್ಷಕ ವೃಂದದವರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಸಂಸ್ಥೆಯ ಎಲ್ಲ ಬೇಡಿಕೆಗಳನ್ನು ಪೂರೈಸುವುದರ ಜೊತೆಗೆ ಪ್ರೋತ್ಸಾಹವನ್ನು ನೀಡುವ ಮೂಲಕ ಶಿಕ್ಷಕ ವೃಂದದವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿದೆ. ರಕ್ಷಕ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಪೋಷಕರು ನೀಡಿದ ಸಹಕಾರವು ಅತ್ಯಮೂಲ್ಯವಾಗಿದೆ. ಎಲ್ಲರ ಶುಭ ಹಾರೈಕೆಯಿಂದಾಗಿ ನಮ್ಮ ಈ ವಿದ್ಯಾಸಂಸ್ಥೆಯ ಕೀರ್ತಿಯು ಉತ್ತಮ
ಉತ್ತುಂಗಕ್ಕೇರುತ್ತಿದೆ. ನಿಮ್ಮೆಲ್ಲರ ಪ್ರೀತಿ ಸಹಕಾರವು ಮುಂದೆಯೂ ನಮ್ಮೊಂದಿಗೆ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ ಈ ಪುಟ್ಟ ವರದಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಥ್ಯಾಂಕ್ ಯು. ಸಾಮಾಜಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕವಾಗಿ ಹಲವು ಕ್ಷೇತ್ರಗಳಲ್ಲಿ ಅವಿರತವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಸದಾ ಕ್ರಿಯಾಶೀಲರಾಗಿರುವ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇದರ ಅಧ್ಯಕ್ಷರು ಹಾಗೂ ಭಗವತಿ ಶಿಕ್ಷಣ ಸಂಸ್ಥೆಯ ಸಂಚಾಲಕರು ಆಗಿರುವ ಶ್ರೀ ಸದಾಶಿವ ಉಳ್ಳಾಳ್ ಸರ್ ಆಗಮಿಸಿದ್ದಾರೆ. ಸರ್, ತಮಗೂ ಆದರದ ಸ್ವಾಗತ. ಅನ್ನು ವಾಚಿಸಿದ ತಮಗೆ ಧನ್ಯವಾದಗಳು. ಈಗಾಗಲೇ 2025-26 ಸಾಲಿನ ಪ್ರೌಢಶಾಲಾ ವಿಭಾಗದ ರಕ್ಷಕ ಶಿಕ್ಷಕ ಸಂಘದ ನೂತನ ಪದಾಧಿಕಾರಿಗಳ ಸ್ಥಾನಕ್ಕೆ ಚುನಾವಣೆ ನಡೆದು ಆಯ್ಕೆ ಮಾಡಲಾಗಿದೆ. ಈ ನೂತನ ಪದಾಧಿಕಾರಿಗಳ ಪರಿಚಯ ಮತ್ತು ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ಈಗ ಈ ವೇದಿಕೆಯಲ್ಲಿ ನಡೆಯಲಿರೋದು. ಇದರ ನಿರೂಪಣೆ ಮಾಡಲಿದ್ದಾರೆ ನನ್ನ ಸಹೋದ್ಯೋಗಿ ಶಿಕ್ಷಕಿ ಶ್ರೀಮತಿ ಸಿನಿ. ಎಲ್ಲರಿಗೂ ಶುಭ ನಮನಗಳು. ಒಂದು ವಿದ್ಯಾಸಂಸ್ಥೆಯ ಸರ್ವತೋಮುಖ ಬೆಳವಣಿಗೆಗೆ ಹಾಗೂ ಪ್ರಗತಿಗೆ ಆ ಸಂಸ್ಥೆಯ ರಕ್ಷಕ ಶಿಕ್ಷಕ ಸಂಘದ ಪಾತ್ರ ಮಹತ್ವವಾದದ್ದು. ಆಡಳಿತ ಮಂಡಳಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರುವ, ಶಿಕ್ಷಕರನ್ನು ಸದಾ ಗೌರವಿಸಿ ಪ್ರೋತ್ಸಾಹಿಸುವ ಮನೋಭಾವನೆಯನ್ನು ಹೊಂದಿರುವ ಉತ್ತಮವಾದ ರಕ್ಷಕ ಶಿಕ್ಷಕ ಸಂಘ ನಮ್ಮದು ಎನ್ನಲು ಹೆಮ್ಮೆ ಪಡುತ್ತೇನೆ. 2024-25 ಸಾಲಿನ ಅಧ್ಯಕ್ಷರಾದ ಶ್ರೀಮತಿ ಸುನೀತಾ ಸಂತೋಷ್ ಹಾಗೂ ಉಪಾಧ್ಯಕ್ಷರಾದ ಶ್ರೀಮತಿ ಶಬಾನಾ ಮತ್ತು ಸರ್ವ ಪದಾಧಿಕಾರಿಗಳು ಸಂಸ್ಥೆಯ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಉತ್ಸಾಹದಿಂದ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ತಮಗೆ ಆಡಳಿತ ಮಂಡಳಿ, ಶಿಕ್ಷಕ ಹಾಗೂ ಶಿಕ್ಷಕೇತರ ವೃಂದ ಹಾಗೂ ವಿದ್ಯಾರ್ಥಿ ವೃಂದದ ಪರವಾಗಿ ಮನದುಂಬಿದ ಧನ್ಯವಾದಗಳು. ಅಂತೆಯೇ 18/6/2025 ಬುಧವಾರ ಮಧ್ಯಾಹ್ನ 2 ಗಂಟೆಗೆ ರಕ್ಷಕ ಶಿಕ್ಷಕ ಸಂಘದ ಸಭೆ ಕರೆದು 2025-26 ಸಾಲಿಗೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲಾಯಿತು. 2025-26 ಸಾಲಿನ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಸುನೀತಾ ಸಂತೋಷ್ ಇವರು ಮರು ಆಯ್ಕೆಯಾಗಿದ್ದಾರೆ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಮತಿ ಸುಮಾ ಇವರನ್ನು ಸರ್ವಾನುಮತದಿಂದ ಆರಿಸಲಾಯಿತು. ಶ್ರೀಮತಿ ಸುನೀತಾರವರು ಈಗಾಗಲೇ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ಇವರಿಗೆ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ದಿನಕರ್ ಉಳ್ಳಾಳ್ರವರು ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ನೂತನ ಉಪಾಧ್ಯಕ್ಷರಾದ ಶ್ರೀಮತಿ ಸುಮಾ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರಿಗೆ ಶ್ರೀಮತಿ ಶಬಾನಾ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನೂತನವಾಗಿ ಆಯ್ಕೆಯಾದಂತಹ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಅಭಿನಂದನೆಗಳು. 2025-26 ಸಾಲಿನ ಶಾಲಾ ಬೆಳವಣಿಗೆಯ ನಿಟ್ಟಿನಲ್ಲಿ ತಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಲೆಂದು ಹಾರೈಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ಹಾಗೆಯೇ ನೂತನವಾಗಿ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೂಡ ಅಭಿನಂದನೆಗಳು. ಊಟಕ್ಕೆ ಹೊರನಾಡು ಚಂದ, ನೋಟಕ್ಕೆ ಶೃಂಗೇರಿ ಚಂದ, ಅರಮನೆಗೆ ಮೈಸೂರು ಚಂದ, ಗಿರಿನಾಡಿಗೆ ಯಾದಗಿರಿ ಚಂದವಾದರೆ ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳ ಮಾತುಗಳೇ ಚಂದ ಎಂದು ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಶ್ರೀಮತಿ ಚಂಚಲಾಕ್ಷಿ, ಮುಖ್ಯ ಶಿಕ್ಷಕಿ, ಸರ್ಕಾರಿ ಪ್ರೌಢಶಾಲೆ ಸೋಮೇಶ್ವರ ಉಚ್ಚಿಲ, ಇವರು ನಮಗೆಲ್ಲರಿಗೂ ಅಮೂಲ್ಯವಾದ ಮಾರ್ಗದರ್ಶನ ನೀಡಲಿದ್ದಾರೆ. ಅವರ ಅನುಭವದ ಮತ್ತು ಜ್ಞಾನದಿಂದ ನಾವು ಬಹಳಷ್ಟು ಕಲಿಯಲಿದ್ದೇವೆ. ಹಾಗಾಗಿ ಅವರ ಹಿತನುಡಿಗಳನ್ನು ಈಗ ಆಲಿಸೋಣ. ಮೇಡಮ್, ತಮಗಾಗಿ ವೇದಿಕೆ. ಎಲ್ಲರಿಗೂ ಪ್ರಥಮತ ವಂದಿಸುತ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲ ಆಡಳಿತ ಮಂಡಳಿಯ ಪದಾಧಿಕಾರಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಪೋಷಕ ವರ್ಗದವರೇ, ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ, ಮಾಧ್ಯಮ ಮಿತ್ರರೇ, ಪ್ರತಿಭಾನ್ವಿತ ಹಳೆ ವಿದ್ಯಾರ್ಥಿಗಳು ಬಂದಿರಬೇಕು, ಹಾಗೆ ಅವರ ಪೋಷಕರು ಕೂಡ ಬಂದಿರಬೇಕು. ಎಲ್ಲರನ್ನು ಗಮನಿಸುತ್ತಾ ಒಂದೆರಡು ಮಾತುಗಳನ್ನು ಮಾತಾಡಲು ಇಲ್ಲಿ ಇಚ್ಛಿಸಿದ್ದೇನೆ. ಮೊದಲಾಗಿ ವರದಿ ವಾಚನದಲ್ಲಿ ನಾವೆಲ್ಲರೂ ಕೇಳಿದ್ದೇವೆ, ಈ ಶೈಕ್ಷಣಿಕ ವರ್ಷದಲ್ಲಿ 100% ಫಲಿತಾಂಶ ಬಂದಿದೆ.
ಅದಕ್ಕೆ ಕಾರಣೀಕರ್ತರು ನಮ್ಮ ಇಲ್ಲಿಯ ಶಿಕ್ಷಕರು ಹಗಲಿರುಳು ಶ್ರಮಿಸಿದ್ದಾರೆ. ಶಿಕ್ಷಕರ ಜೊತೆಗೆ ಪೋಷಕರು ಅವರ ಸಹಕಾರ ಸಂಪೂರ್ಣವಾಗಿ ಸಿಕ್ಕಿದ ಕಾರಣ 2024-25ನೇ ಸಾಲಿನಲ್ಲಿ ಭಗವತಿ ಆಂಗ್ಲ ಮಾಧ್ಯಮಕ್ಕೆ ಉತ್ತಮವಾದಂತಹ 100% ಫಲಿತಾಂಶ ಸಿಕ್ಕಿದೆ. ಜೊತೆಗೆ ಎ ಗ್ರೇಡ್ ಕೂಡ ಸಿಕ್ಕಿದೆ. ಅದಕ್ಕಾಗಿ ಎಲ್ಲರೂ ಪೋಷಕರು ಒಂದು ದೊಡ್ಡ ಚಪ್ಪಾಳೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಗೌರವ ಇಲ್ಲಿಯ ಶಿಕ್ಷಕ ವೃಂದದವರಿಗೆ ಜೊತೆಗೆ ಪೋಷಕರಿಗೆ ಸಂದಂತಹ ಗೌರವ. ಆದರೆ ಈ ಒಂದು ಸಲ ಸಿಕ್ಕಿದ ಗೌರವವನ್ನು ಉಳಿಸಿ ಬೆಳೆಸುವುದು ಬಹಳ ಕಷ್ಟ. ಅದರ ಜವಾಬ್ದಾರಿ ಈಗ ಕೂತಂಥ ನಿಮ್ಮೆಲ್ಲರ ತಲೆಯ ಮೇಲಿದೆ. ಈಗ 25-26ನೇ ಶೈಕ್ಷಣಿಕ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಹೊಸ ಅಧ್ಯಕ್ಷರ ಆಯ್ಕೆಯಾಯಿತು. ಎಲ್ಲವೂ ಹೊಸತಾಯಿತು. ಹೊಸ ವಿದ್ಯಾರ್ಥಿಗಳು 10ನೇ ತರಗತಿಗೆ ಬಂದರು. ಎಲ್ಲವೂ ಹೊಸತನ. ಫಲಿತಾಂಶ ಈಗ ಯಾರ ಕೈಯಲ್ಲಿ? ಅದು ಒಂದು ಗಮನದಲ್ಲಿಟ್ಟುಕೊಳ್ಬೇಕು. ಪೋಷಕರು ಜೊತೆಗೆ ಶಿಕ್ಷಕರು. ಪ್ರೌಢಾವಸ್ಥೆಗೆ ಬಂದಿದ್ದಾರೆ ನಮ್ಮ ಮಕ್ಕಳು. ಪ್ರಾಥಮಿಕ ಹಂತದ ಶಿಕ್ಷಣವನ್ನು ಮುಗಿಸಿದ್ದಾರೆ. ಬಂದಂಥವರಲ್ಲಿ 8, 9, 10 ಮೂರೂ ತರಗತಿಯ ವಿದ್ಯಾರ್ಥಿಗಳಿದ್ದಾರೆ. 10ನೇ ಮಾತ್ರ ಮುಖ್ಯ ಅಲ್ಲ. 10ನೇ ಮಾತ್ರ ಮುಖ್ಯ ಆಗುವುದು 10ನೇ ಕ್ಲಾಸಿಗೆ ಬಂದರೆ ನಿಮ್ಮ ಮಗುವಿನ 10ನೇ ತರಗತಿಯ ಫಲಿತಾಂಶವು 10ನೇ ತರಗತಿಗೆ ಬಂದಾಗ ನಿಮಗೆ ಮುಖ್ಯ ಎನಿಸಿದರೆ ಖಂಡಿತವಾಗಿ ಕೂಡ 100% ಫಲಿತಾಂಶ ಬರಲು ಸಾಧ್ಯ. ನೀವು ಮುಂದುವರಿಸಬೇಕು. ಇದೆಯಾ? ಇಲ್ಲ. 8, 9, 10 3 ವರ್ಷಗಳು ಕೂಡ ಮುಖ್ಯ. ನಾವೇ ನೋಡಿ, ಪೋಷಕರಾಗಿ ಪ್ರಯತ್ನಿಸುವಾಗ ಯಾವುದೇ ಒಂದು ಕೆಲಸವನ್ನು ಒಮ್ಮೆಲೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಂತವಾಗಿ ನಾವು ಆಲೋಚನೆ ಮಾಡಿ ಮತ್ತೆ ಸಕ್ಸಸ್ ಆಗುವಂಥದ್ದು, ಶ್ರೇಯಸ್ಸನ್ನು ಪಡೆಯುವಂಥದ್ದು. ಹಾಗೆ 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸು 3 ತರಗತಿಯ ವಿದ್ಯಾರ್ಥಿಗಳ ಪೋಷಕರು ಕೂಡ ಪ್ರತಿ ಮಗುವಿನ ಬಗ್ಗೆ ಗಮನ ಕೊಡಬೇಕು. ಯಾಕಂದರೆ ಈಗಿನ ಶೈಕ್ಷಣಿಕ ಯುಗದಲ್ಲಿ ಶಾಲೆ ಮಾತ್ರ ಅಲ್ಲ, ಮನೆ ಕೂಡ ಅತಿ ಮುಖ್ಯ. ಕೇವಲ ಒಂದು ಮಗು ಶಾಲೆಯಲ್ಲಿ ಇರುವುದು ಸುಮಾರು 7 ಗಂಟೆಗಳ ಕಾಲ. ಏನು ಫಾಸ್ಟ್ ಫುಡ್ ಆಗಿರ್ಬೋದು, ಫಾಸ್ಟ್ ಮಾಧ್ಯಮ ಆಗಿರ್ಬೋದು, ಎಲ್ಲ ಫಾಸ್ಟ್ ಆದರೂ ಕೂಡ 24 ಗಂಟೆಯಲ್ಲಿ ಫಾಸ್ಟ್ ಆಗಿದಾ? ಅದು ನನಗೆ ಒಂದು ಪ್ರಶ್ನೆಗೆ ಉತ್ತರ ಬೇಕು. 24 ಗಂಟೆ ತಿರುಗುವುದರಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆ? ಸೆಕೆಂಡುಗಳು, ನಿಮಿಷಗಳು ಫಾಸ್ಟಾಗಿ ತಿರುಗ್ತದ? ಒಮ್ಮೆ ಆಲೋಚನೆ ಮಾಡಿ, ತಿರುಗ್ತದ? ತಿರುಗುವುದಿಲ್ಲ. 24 ಗಂಟೆ ಹಾಗೇ ಉಂಟು, ನಿಮಿಷಗಳು ಹಾಗೇ ಉಂಟು, ಸೆಕೆಂಡುಗಳು ಕೂಡ ಹಾಗೇ ಉಂಟು, ಎಲ್ಲವೂ ಹಾಗೇ ಉಂಟು. ಆದುದರಿಂದ ನಮಗೂ ಶಿಕ್ಷಕರಿಗೂ ಎಲ್ಲರಿಗೆ ಹೇಳುವಂಥದ್ದು, ಪೋಷಕರಿಗೂ ವಿದ್ಯಾರ್ಥಿಗಳಿಗೂ ಒಂದೇ ಮಾತು: ಟೈಮ್ ಇಲ್ಲ, ಸಮಯ ಇಲ್ಲ. ಸಮಯ ಇದೆಯಾ ಇಲ್ಲವಾ ಎಂಬುದಾಗಿ ಸ್ವಲ್ಪ ಆಲೋಚನೆ ಮಾಡುವ. ಎಲ್ಲರಿಗೂ ಸಮಯ ಉಂಟು ಅಲ್ವಾ? ಇರುವಂಥ ಸಮಯ ಮೊದಲಿನ ಹಾಗೆಯೇ ಉಂಟು. ಆದರೆ ಮಾಡುವಂತಹ ಕೆಲಸದಲ್ಲಿ ನಾವು ಒಂದು ಸರಿಯಾದಂತಹ ವ್ಯವಸ್ಥಿತವಾದಂತಹ ಕ್ರಮವನ್ನು ಅನುಸರಿಸುವುದಿಲ್ಲ, ಮಕ್ಕಳಾಗಲಿ ನಾವಾಗಲಿ. ಆದ್ದರಿಂದ ಪೋಷಕರಿಗೆ ಒಂದು ಮಾತು ಹೇಳುವುದು ಏನಂದರೆ, ನೀವು ನಿಮ್ಮ ಮಕ್ಕಳ ಜೊತೆ ಮಾತಾಡಬೇಕು. ಮನೆಯಲ್ಲಿ ನೀವು ಎಷ್ಟು ಮಾತಾಡ್ತೀರಿ? ಪ್ರತಿಯೊಬ್ಬರ ಆಲೋಚನೆ ಮಾಡಿ ಅಂತೆ. ನೀವು ನಿಮ್ಮ ಮಕ್ಕಳೊಡನೆ ಎಷ್ಟು ಮಾತಾಡ್ತೀರಿ? ಮಕ್ಕಳು ಓದುವುದೆಲ್ಲ ನೆಕ್ಸ್ಟ್, ಕಲಿತಾರ, ಬರೀತಾರ, ಓದ್ತಾರ, ಎಲ್ಲವೂ ನೆಕ್ಸ್ಟ್. ಅವರೊಟ್ಟಿಗೆ ಕೂತು ನೀವು ಎಷ್ಟು ಮಾತಾಡ್ತೀರಿ? ಇವತ್ತಿನಿಂದಲೇ ಮಾತಾಡಬೇಕು. ನೀವು ಹೋಗಿ ಮಕ್ಕಳ ಹತ್ರ, ಪ್ರತಿಯೊಬ್ಬರೂ ಕೂಡ ಮಕ್ಕಳ ಹತ್ರ ಮಾತಾಡಬೇಕು. ಎಲ್ಲರೂ ನೆಗಾಡ್ತಾರೆ ಪೋಷಕರಿಗೆ ನಗು ಬರ್ತಾ ಉಂಟು ಮಕ್ಕಳಲ್ಲಿ ಮಾತಾಡೋದು ಅಂದರೆ. ನಾವೆಲ್ಲ ಚಿಕ್ಕಂದಿನಲ್ಲಿ ಎಲ್ಲವನ್ನು ಅಮ್ಮ ಅಪ್ಪನಲ್ಲಿ ಹೇಳ್ತಾ ಇದ್ದೆವು. ಅಮ್ಮನನ್ನು ಕಂಡ್ರು ಭಯ ಆಗ್ತದೆ, ಭಕ್ತಿ ಮೂಡ್ತದೆ. 2000 ನಾನೀಗ ಹೇಳಿದೆ, 1994ರಲ್ಲಿ ಜಾಬಿಗೆ ಸಿಕ್ಕಿದವರು ಕೂಡ ಈಗ ಟೀಚರ್ ಅಂದರೆ ಹೇಗೆ ನಮಸ್ಕಾರ ಮಾಡ್ತಾರೆ. 2024ರ ವಿದ್ಯಾರ್ಥಿ ಸಿಕ್ಕಿದರೆ ಹೇಗೆ ಓಡ್ತಾನೆ. ನಾವು ನಮ್ಮ ಶಿಕ್ಷಕರನ್ನು ಹೇಗೆ ಗೌರವಿಸುತ್ತೇವೆ? ನೀವು ನಿಮ್ಮ ಶಿಕ್ಷಕರನ್ನು, ಮಕ್ಕಳನ್ನು ಬಿಡಿ, ನೀವು ನಿಮ್ಮ ಶಿಕ್ಷಕರನ್ನು ಕಂಡ್ರೆ ಏನು ಮಾಡ್ತೀರಿ? ಇದೆಲ್ಲವೂ ಬರುವುದು ಮನೆಯಿಂದ.
ಮನೆಯೇ ಮೊದಲ ಪಾಠಶಾಲೆ. ನಾವು ನೀವು ಕಲ್ತದ್ದು ಅದನ್ನು ಮೊದಲಾಗಿ ಮಕ್ಕಳೊಡನೆ ಚಂದದಲ್ಲಿ ಮಾತಾಡಿ ಅವರ ಸಮಸ್ಯೆಗಳನ್ನು ಕೇಳಿಕೊಳ್ಳಿ, ಅವರಿಗೆ ಏನು ವ್ಯವಸ್ಥೆಗಳಾಗಬೇಕು ನೋಡಿಕೊಳ್ಳಿ. ಹಾಗೆ ಅಲ್ಲ, ನಮಗೆ ಟೈಮ್ ಇಲ್ಲ. ಅಪ್ಪನಿಗೆ ಕೆಲಸಕ್ಕೆ ಹೋಗಲಿಕ್ಕೆ ಉಂಟು, ಅಮ್ಮ ಕೂಡ ಕೆಲಸಕ್ಕೆ ಹೋಗ್ತಾರೆ, ಅಮ್ಮನಿಗೂ ಟೈಮ್ ಇಲ್ಲ. ದುಡಿಯುವುದು ಮಾತ್ರ ಮಕ್ಕಳಿಗಾಗಿ, ಮಾಡುವುದೆಲ್ಲವೂ ಮಕ್ಕಳಿಗಾಗಿ. ಏನು ಮಾಡುವುದ ಗೊತ್ತಿಲ್ಲ, ಮಾಡುವುದೆಲ್ಲವೂ ಮಕ್ಕಳಿಗಾಗಿ. ಆದರೆ ಮಕ್ಕಳ ಹತ್ರ ಒಂದು 1/4 ಗಂಟೆ ಮಾತಾಡುವಷ್ಟು ಪುರುಸೊತ್ತಿಲ್ಲ. ಆದ್ದರಿಂದ ಇವತ್ತೇ ನೀವು ಒಂದು ಆಲೋಚನೆ ಮಾಡಿ, ಮಕ್ಕಳೊಟ್ಟಿಗೆ ಸ್ವಲ್ಪ ಚರ್ಚಿಸಿ, ಪ್ರತಿನಿತ್ಯ ಕೂಡ ಅವರ ಮಾತನ್ನು ಆಲಿಸಿ. 7 ಗಂಟೆ ಕೇವಲ ಶಾಲೆಯಲ್ಲಿರುವುದು, ಉಳಿದ ಸಮಯ ನಿಮ್ಮ ಮನೆಯಲ್ಲಿರುವುದು. ಪ್ರತಿಯೊಂದು ಮಗುವಿನ ಆಗು ಹೋಗುಗಳನ್ನು, ಚಲನವಲನಗಳನ್ನು ನೀವು ನೋಡಿಕೊಳ್ಬೇಕು. ಯಾಕೆ ಹೇಳ್ತೇನೆ ಅಂದರೆ, ಈಗ ಮಾಧ್ಯಮಗಳ ಬೆಳವಣಿಗೆಯಿಂದಾಗಿ ಮಕ್ಕಳು ಕೂಡ ಬೇಗ ಬೆಳೆದಿರ್ತಾರೆ. ಅವರ ಆಲೋಚನೆಗಳು, ಬೌದ್ಧಿಕ ಮಟ್ಟಗಳು ಎಲ್ಲ ಬೆಳೆದಿರ್ತದೆ. ಒಂದು ಪ್ರಶ್ನೆ ಕೇಳ್ತೇನೆ ನಿಮ್ಮಲ್ಲಿ, ನೀವು ಎಷ್ಟು ಮಂದಿ ಮಕ್ಕಳ ಬ್ಯಾಗ್ ನೋಡ್ತೀರಿ? ಯಾರಾದರೂ ದಿನಾಲು ನಿಮ್ಮ ಮಕ್ಕಳ ಬ್ಯಾಗ್ ಚೆಕ್ ಮಾಡ್ತೀರಾ? ಬ್ಯಾಗಲ್ಲಿ ಏನುಂಟಂತ ನೋಡ, ಒಂದು ಕೈ ಎತ್ತಿ ಅಂತ. ಎಷ್ಟು ಮಂದಿ ಬ್ಯಾಗ್ ಚೆಕ್ ಮಾಡ್ತೀರಿ? ಕೇವಲ ಅದೊಂದು ಸಣ್ಣ ವಿಷಯ, ಬ್ಯಾಗ್ ಚೆಕ್ ಮಾಡು, ಬ್ಯಾಗ್ ನೋಡುವಂಥದ್ದು. ಕೈ ಕೆಳಗೆ ಹಾಕಿ. ಖುಷಿ ಆಯಿತು ನನಗೆ, ಇಷ್ಟು ಮಂದಿ ಆದರೂ ಒಂದು ಬ್ಯಾಗ್ ನೋಡ್ತಾರಲ್ಲ ಅಂತ. ಯಾಕಂದ್ರೆ ನಾವು ನೋಡಬೇಕು, ಯಾವಾಗಲಾದರೂ ಒಮ್ಮೆ ಬ್ಯಾಗ್ ನೋಡಬೇಕು. ನನಗೆ ಒಂದು ಬಂದಂಥ ಅನುಭವ, ಇದು ಯಾವ ಶಾಲೆಯನ್ನಾಗಲಿ ಯಾರನ್ನಾದರೂ, ಈ ಶಾಲೆಯದಲ್ಲ ವಿಷಯ, ಒಂದು ಸಣ್ಣ ಅನುಭವ ನನಗೆ ಬಂದದ್ದು. ನಮ್ಮ ಮಕ್ಕಳು, ನನ್ನ ಮಗನೂ ಒಳ್ಳೆಯವನೇ, ನಿಮ್ಮ ಮಗನೂ ಒಳ್ಳೆಯವನೇ, ಎಲ್ಲರ ಮಕ್ಕಳು ಒಳ್ಳೆಯವರೇ, ತಪ್ಪು ಮಾಡುವುದಿಲ್ಲ. ಒಂದು ಅನುಭವ ಬಂದದ್ದು ಇದೇ ಮೊನ್ನೆ ಪರೀಕ್ಷೆ. ಇಲ್ಲಿ ನಾನು ಮುಖ್ಯಸ್ಥಿ ಅಂತ ಹೇಳಿದೆ ಅಲ್ಲ, ಪರೀಕ್ಷೆಯದು. ಬೆಳಿಗ್ಗೆ ನಾವು ಬೇಗ ಬರ್ತೇವೆ, ಮಕ್ಕಳು ಕೂಡ ಕೆಲವು ಬೇರೆ ಬೇರೆ ಶಾಲೆ, 9 ಶಾಲೆಯ ಮಕ್ಕಳು ಇಲ್ಲಿಗೆ SLC ಎಕ್ಸಾಮಿಗೆ ಬರ್ತದೆ. 1 ದಿನ ಆಯಿತು, 2 ದಿನ ಆಯಿತು. 3ನೇ ದಿನ ಇಲ್ಲಿಯ ಪಕ್ಕದ ಒಂದು ಅಂಗಡಿಯವರು ನನಗೆ ಹೇಳಿದರು, ಒಂದು ಹುಡುಗ ದಿನಾಲು ಬೆಳಿಗ್ಗೆ ಬಂದ ತಕ್ಷಣ ಒಂದು ಸಿಗರೇಟ್ ತೆಗೆದುಕೊಂಡು ಹೋಗ್ತಾನೆ ಅಂತ. 10ನೇ ಕ್ಲಾಸಿನ ಹುಡುಗ, ಇಲ್ಲಿಗೆ ಎಕ್ಸಾಮ್ ಸೆಂಟರಿಗೆ ಬಂದ ಹುಡುಗ, ಸಿಗರೇಟ್ ತೆಗೆದುಕೊಂಡು ಹೋಗ್ತಾನೆ ಅಂತ. ಮತ್ತು ನಾನು ಅವರ ಹತ್ರ ಕೇಳಿದೆ. ಮತ್ತು ನನಗೆ ಹುಡುಗ ಯಾರಂತಲೂ ಗೊತ್ತಾಯಿತು. ಆ ಶಾಲೆಯ ಮುಖ್ಯ ಶಿಕ್ಷಕರಿಗೂ ಫೋನ್ ಮಾಡಿದೆ, ಆ ಹುಡುಗನಿಗೂ ಕರೆದು ಹೇಳಿದೆ, ನಮ್ಮ ಹುಡುಗ ಏನೂ ಮಾಡುವುದಿಲ್ಲ, ಏನೂ ಗೊತ್ತಿಲ್ಲ, ನಮ್ಮ ಮಕ್ಕಳು ಒಳ್ಳೆಯ ಮಕ್ಕಳು. ನಾನೀಗ ನಿಮ್ಮ ಯಾರ ಮಕ್ಕಳಂತ ಹೇಳುವುದಲ್ಲ, ನಾಳೆ ನಮ್ಮ ಮಗು ಕೂಡ ಅದುವೇ ಮಾಡ್ತದೆ ಹೇಳುವುದು. ಚೀಲ ನೋಡದಿದ್ದರೆ, ಗಮನಿಸದಿದ್ದರೆ ನಮಗೆ ಗೊತ್ತಾಗುವುದಿಲ್ಲ. ಮತ್ತೆ ಹೇಳುವುದು, ಕಲ್ತದ್ದಲ್ಲ ಅವನಿಗೆ, ಅವನು ಕಲಿಸಿದ್ದು, ಅವನಿಂದ ಕಲ್ತದ್ದು. ಅಂತಹ ಮಾತುಗಳೆಲ್ಲ ಬರುವ ಮೊದಲು ನಾವು ಎಚ್ಚರ ಆಗಬೇಕು. ಈಗಿನ ಪೇಪರಲ್ಲಿಯೇ ನೋಡಿ, ಸಣ್ಣ ಸಣ್ಣ ಮಕ್ಕಳು ಗಾಂಜಾ ವ್ಯಸನಿಗಳಾಗಿರ್ತಾರೆ. ಯಾಕೆ? ಮೊದಲೇ ಸ್ಟಾರ್ಟ್ ಆಗೋದು ಚಾಕ್ಲೇಟಿಂದಾಗಿ. ಈಗ 3 ನ್ಯೂಸ್ ಏನೋ ಬಂತು, ಚಾಕ್ಲೇಟ್ ಮಾರುವವರು ಸಣ್ಣ ಸಣ್ಣ ಕೆಂಪು, ಹಳದಿ, ಹಸಿರು 3 ಬಣ್ಣದ ಚಾಕ್ಲೇಟ್ಗಳನ್ನು ಮಾರ್ತಾರೆ. ಅವುಗಳನ್ನು ಕೂಡ ನಮ್ಮ ಮಕ್ಕಳು ಯಾಕೆ ಸೇವಿಸಬಾರದು? ನಂತರ ಅದು ದೊಡ್ಡ ಹಂತಕ್ಕೆ ಹೋಗ್ತದೆ. ನೀವು ಪ್ರತಿನಿತ್ಯ ಉದಯವಾಣಿಯಲ್ಲಿ ನೋಡಿದಾಗ ನೋಡಿ, ಎಲ್ಲ ಕೂಡ ಆಗುವಂತಹದ್ದು ಸಣ್ಣ ಸಣ್ಣ ಪ್ರಾಯದವರೇ ಮಾಡುವಂತಹ ತಪ್ಪುಗಳು. ಅದಕ್ಕೆ ಕಾರಣ ಮುಖ್ಯವಾಗಿ ನಾವು ಮನೆಯಲ್ಲಿ ಮಾಡುವಂತಹ ನೈತಿಕ ಮೌಲ್ಯದ ಬಗ್ಗೆ ತಿಳಿಸುವಂತಹದ್ದು ಕಡಿಮೆಯಾಗ್ತಾ ಉಂಟು. ನೈತಿಕ ಮೌಲ್ಯ ತಿಳಿಸಬೇಕಾದ್ರೆ ಅಪ್ಪ ಅಮ್ಮ ಮಕ್ಕಳೊಡನೆ ಉತ್ತಮವಾದಂತಹ ಸಂಬಂಧವನ್ನು ಇಟ್ಟುಕೊಳ್ಬೇಕು, ಮಾತುಕತೆ ಇರಬೇಕು. ಇದು ಅಪ್ಪ ಬರುವಾಗ ಮಗ ಇರುವುದಿಲ್ಲ, ಅಮ್ಮನಿಗೆ ಪುರುಸೊತ್ತಿರೋದಿಲ್ಲ. ಇಂತಹ ಪರಿಸ್ಥಿತಿ ಬಂದು ಗೊತ್ತಾಗುತ್ತದೆ. ಇದಕ್ಕೆಲ್ಲ ಕಾರಣ ಮೊಬೈಲ್ ಬಳಸಬೇಕು, ಮೊಬೈಲ್ ಬಳಸಬೇಕು. ಮಕ್ಕಳಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಒಳ್ಳೆಯ ಅಂಶಗಳು ಉಂಟು ಮೊಬೈಲಲ್ಲಿ ಕಲಿಯುವಂಥದ್ದು. ಟಿವಿಗೆ ಕನೆಕ್ಷನ್ ಕೊಟ್ಟು ಶಿಕ್ಷಣದ ನೋಡ್ತಾನ ನೋಡಲಿ, ಆದರೆ ನಾವು ಅವನಿಗೆ ಮೊಬೈಲ್ ಬಳಸುವ ಹಾಗೆ ಇಲ್ಲ ಅಂತ ಅವನಿಗೆ ಹೇಳುವಾಗ ನೀವೆಷ್ಟು ಬಳಸ್ತೀರಿ? ನಿಮ್ಮಲ್ಲಿ ಯಾರಲ್ಲಿ ವಾಟ್ಸಪ್ ಇಲ್ಲ ಹೇಳಿ? ಎಲ್ಲ ಪೇರೆಂಟಲ್ಲಿ ಇಲ್ವಾ? ಎಲ್ಲರಲ್ಲಿ ಉಂಟು. ಎಷ್ಟು ಗಂಟೆ ವಿನಿಯೋಗಿಸ್ತೀರಿ? ನೀವು ನೋಡುವುದಿಲ್ವಾ? ಆದ್ದರಿಂದ ಅದನ್ನು ಕೂಡ ಮಕ್ಕಳು ಗಮನಿಸ್ತಾರೆ, ನಮ್ಮನ್ನು ನಮ್ಮ ಮಕ್ಕಳು ಗಮನಿಸ್ತಾರೆ. ನಾವು ಎಷ್ಟು ಟಿ ವಿ ನೋಡ್ತೇವೆ, ನಾವು ಎಷ್ಟು ಮೊಬೈಲ್ ನೋಡ್ತೇವೆ, ನಮ್ಮನ್ನು ಕೂಡ ಮಕ್ಕಳು ಗಮನಿಸ್ತೇವೆ. ಮಕ್ಕಳಿಗೆ ನಾವು ಯಾವುದೇ ವಿಷಯಗಳನ್ನು ಹೇಳುವಾಗ ನಾವು ಮೊದಲು ಸರಿಯಾಗಬೇಕು. ಈಗ ನಿಮ್ಮನ್ನು ಸರಿ ಮಾಡಲಿಕ್ಕೆ ಇಲ್ಲಿ ನಿಂತದ್ದಲ್ಲ, ಕ್ಷಮಿಸಿ, ನನಗೆ ಮಾತಾಡಲಿಕ್ಕೆ ಸ್ವಲ್ಪ ಅವಕಾಶ ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಮನ್ನು ಸರಿ ಮಾಡಲಿ, ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ, ನೀವು ಮೊಬೈಲ್ ನೋಡ್ತೀರಂತ ಇಲ್ಲಿ ಹೇಳುವುದಲ್ಲ. ನಾನು ಕೆಲವು ಬದಲಾವಣೆಗೆ, ಯಾಕಂದರೆ ಈಗ ಬೇಸರ ಆಗಿ ಹೋಗಿದೆ ಈಗಿನ ಮಕ್ಕಳನ್ನು ನೋಡುವಾಗ. ಎಲ್ಲವೂ ಉಂಟು,
ಮಾನವೀಯ ಮೌಲ್ಯಗಳಿಲ್ಲ, ಶಿಸ್ತಿಲ್ಲ. 100ರಲ್ಲಿ 100, 625ರಲ್ಲಿ 625, 24. ಆದರೆ ಆ ಅಂಕಕ್ಕಿಂತ ಮುಖ್ಯವಾದದ್ದು ಬದುಕುವ ಬುದ್ಧಿ, ಕಲೆ. ಒಬ್ಬ ಬದುಕಬೇಕಾದ್ರೆ ಅವನಿಗೆ ಬೇಕಾದಂತಹ ಮಾನವೀಯ ಮೌಲ್ಯಗಳು ಬೇಕು, ಗುಣಗಳು ಬೇಕು. ಆ ಗುಣಗಳಿದ್ದರೆ ಅವ ಎಲ್ಲಿ ಬೇಕಾದರೂ ಬದುಕುವ. ಆ ಮಾನವೀಯ ಗುಣಗಳನ್ನು ನೀವು ಬೆಳೆಸಬೇಕು. ಅದು ಈಗ ಶಾಲೆಯಲ್ಲಿ ನೋಡಿ, ಸಿಲೆಬಸ್ ಬೇರೆ ಬೇರೆ ಯಾವುದು ಈಗ ಓದಿದ್ರಲ್ಲ, ಜುಲೈಯಲ್ಲಿ ಅದು, ಜೂನಲ್ಲಿ ಅದು, ಆಗಸ್ಟಲ್ಲಿ ಇದು, ತನ್ನದೇ ಆದಂತಹ ಕಾರ್ಯಕ್ರಮಗಳುಂಟು. ಕಾರ್ಯಕ್ರಮಗಳ ಜೊತೆಗೆ ಈ ಶೈಕ್ಷಣಿಕ ವಿಷಯಗಳ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಅಲ್ಲಲ್ಲಿ ಹೇಳ್ತಾರೆ. ಅದು ಈಗಿನ ಮಕ್ಕಳಿಗೆ ಸಾಕಾಗುವುದಿಲ್ಲ. ಹೆಚ್ಚಿನ ಸಮಯವನ್ನು ನಿಮ್ಮ ಜೊತೆ ಅವರು ಇರುವುದರಿಂದ ಆ ಮಾನವೀಯ ಮೌಲ್ಯಗಳನ್ನು ನೀವು ಅಲ್ಲಿ ಬೆಳೆಸಬೇಕು. ಆದ್ದರಿಂದ ಶಾಲೆ ಮತ್ತು ಮನೆ ಇವೆರಡೂ ಕೂಡ ಮುಖ್ಯ. ಅದಕ್ಕೆ ಶಾಲೆ ಮನೆ ಹೇಳುವಾಗ ಅಲ್ಲಿ ಬರುವಂತಹದ್ದು ಶಿಕ್ಷಕರು ಮತ್ತು ಪೋಷಕರು. ಈಗ ನಿಮಗೆಲ್ಲ ಪೋಷಕರದ್ದು ಜವಾಬ್ದಾರಿಯನ್ನು ಹೇಳಿದೆ, ಶಿಕ್ಷಕರಿಗೆ ಹೇಳಬೇಕಾಗಿಲ್ಲ. ಯಾಕೆ ಗೊತ್ತಾ? ಇಲ್ಲಿ 100% ಫಲಿತಾಂಶ ಬಂದಾಗಿದೆ, ಅವರಿಗೆ ಏನು ಹೇಳೋದು? ಒಂದು ವೇಳೆ ಫಲಿತಾಂಶ ಕಡಿಮೆ ಆಗ್ತಿದ್ರೆ ಎಂಥ ಟೀಚರ್, ಶಾಲೆಯೇ ಸರಿ ಇಲ್ಲ ಅಂತ ಹೇಳ್ಬೋದು ನಾನಿಲ್ಲಿ ನಿಂತು, ಅಲ್ವಾ? ಒಳ್ಳೊಳ್ಳೆಯ ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳಿದ್ದಾರೆ. ನೀವು ಒಪ್ತೀರಾ ಶಿಕ್ಷಕರೆಲ್ಲ ಸರಿ ಇದ್ದಾರೆ ಅಂತ? ಒಪ್ಪಿದ್ರೆ ಒಂದು ಕ್ಲಾಪ್ ಕೊಡಿ. ಹಾಗಾದರೆ ಶಿಕ್ಷಕರೆಲ್ಲ ಸರಿ ಇದ್ದಾರೆ, ನಾವು ಸರಿಯಾಗಬೇಕು. ನೀವು ಕಳೆದ ವರ್ಷದವರೆಲ್ಲ ನೋಡಿ ಮಕ್ಕಳನ್ನು ಒಳ್ಳೆ ಇದರಲ್ಲಿ ಇದು ಮಾಡಿದ್ದಾರೆ. ಆದರೆ ನೀವು ಕೂಡ ಈ ಸಲ ಆ ರೀತಿಯ ಫಲಿತಾಂಶಕ್ಕಾಗಿ 100% ಫಲಿತಾಂಶಕ್ಕಾಗಿ ನೀವೆಲ್ಲರೂ ಪ್ರಯತ್ನಿಸಬೇಕು. ಅವರ ಜೊತೆಗೆ ಕೈ ಜೋಡಿಸಬೇಕು. ಯಾಕಂದರೆ ಒಂದೇ ಕೈಯಿಂದ ಚಪ್ಪಾಳೆ ಇಲ್ಲ, 2 ಕೈ ಸೇರಿದರೆ ಮಾತ್ರ. ಒಂದು ನಾಣ್ಯದ 2 ಮುಖಗಳಾಗಿ ಶಾಲೆ ಮತ್ತು ಮನೆ, ಶಿಕ್ಷಕರು ಮತ್ತು ಪೋಷಕರು, ಅದೆರಡೂ ಬೇಕು. ಹಾಗೆ ನೀವು ಸಮಯದ ಸದುಪಯೋಗವನ್ನು ಮಕ್ಕಳಿಗೆ ತಿಳಿಸಬೇಕು. ಹೇಗೆ ಹೇಳಿದೆ 24 ಗಂಟೆ ಉಂಟು ಅಂತ, ನಿಮಿಷದಲ್ಲಿ ಯಾವುದರಲ್ಲಿ ಕೂಡ ವ್ಯತ್ಯಾಸ ಆಗಲಿಲ್ಲ ಹೇಳಿದೆ. ಹಾಗಿರುವಾಗ ಪ್ರತಿಯೊಂದು ಸಮಯವನ್ನು ಕೂಡ ಅವರು ಹೇಗೆ ಉಪಯೋಗಿಸಬೇಕಂತ ಹೇಳಲಿಕ್ಕೆ ನಾವು ಹಾಗೆ ಉಪಯೋಗಿಸಬೇಕು. ನಾವು ಟಿ ವಿ ನೋಡ್ತಾ ಆಚೆಯವರು ಮಾತಾಡ್ತಾ ತಿರುಗ್ತಾ ಇದ್ದರೆ ಮಕ್ಕಳು ಕೇಳುವುದಿಲ್ಲ. ನಾವು ಮನೆಯಲ್ಲಿ ಇಲ್ಲದಿದ್ದರೆ ಮಕ್ಕಳು ಮನೆಯಲ್ಲಿರುವುದಿಲ್ಲ. ಅದು ಗಮನಿಸಿ. ನಾವು ಮನೆಯಲ್ಲಿ ಇಲ್ಲದಿದ್ದರೆ ಮಕ್ಕಳು ಮನೆಯಲ್ಲಿರುವುದಿಲ್ಲ. ಈಗ ಮೊಬೈಲ್ ಇರ್ತದೆ, ಅವ ಹೇಳ್ತಾನೆ ಮೊಬೈಲಲ್ಲಿ ಒಲ್ಲಯ್ಯ ಇಲ್ಲಲ್ಲುಲ್ಲೇ ಹೇಳ್ತಾನೆ, ಅವ ಇಲ್ಲಲ್ಲಿರುವುದಿಲ್ಲವ. ಅದರಿಂದಾಗಿ ಅದನ್ನೆಲ್ಲ ಸಮಯದ ಸದುಪಯೋಗದಿಂದ ಮಕ್ಕಳು ಓದುವ ಹಾಗೆ ಮಾಡಬೇಕು. ಜೊತೆಗೆ ಮಕ್ಕಳ ಆಹಾರ ಪದ್ಧತಿಯನ್ನು ಕೂಡ ಗಮನಿಸಬೇಕು. ಈಗ ಇರುವಂತಹ ನೀವೇ ಹೇಳ್ಬಹುದು, ನಾನು ಹೇಳ್ತೇನೆ, ಬೆಳಿಗ್ಗೆ ಮಕ್ಕಳಿಗೆ ತಿಂಡಿ ಬೇಡ. ನಮ್ಮ ತಿಂಡಿ ಎಲ್ಲ ಏನು? ದೋಸೆ, ಪುಂಡಿ, ಓಡ್ರೊಟ್ಟಿ ಅಲ್ವಾ, ಚಪಾತಿ. ನಿಮ್ಮ ಮಕ್ಕಳು ತಿಂತಾರಾ? ಯಾಕೆ ತಿನ್ನುವುದಿಲ್ಲ? ನಾವು ಹಾಗೆ ಬೆಳೆಸಲಿಲ್ಲ. ಈಗ ನೋಡಿ, ಸ್ವಲ್ಪ ಗಾಳಿ ಬಂದ ಕೂಡಲೇ ಶೀತ ಆಗಿ ಆಯಿತು. ಆಚೆಯವನಿಗೆ ಕೆಮ್ಮು ಬಂದ ಕೂಡಲೇ ಈಚೆಯವ ಕೆಮ್ಮಿ ಆಯಿತು. ರೋಗ ನಿರೋಧಕ ಶಕ್ತಿಯೇ ಇಲ್ಲ. ರೋಗ ನಿರೋಧಕ ಶಕ್ತಿ ಇಲ್ಲದಿರಲಿಕ್ಕೆ ಕಾರಣ ನಾವು ಅಳವಡಿಸುವಂತಹ ಆಹಾರ ಪದ್ಧತಿ. ನಮ್ಮ ಹಿರಿಯರು ಮಳೆಗಾಲದಲ್ಲಿ ಎಂತೆಲ್ಲ ಆಹಾರಗಳನ್ನು ಸೇವಿಸ್ತಾ ಇದ್ದರು. ಆ ಶೀತವಾದಂತಹ ವಾತಾವರಣಕ್ಕೆ ಅನುಗುಣವಾಗಿ ಬೇಕಾದಂತಹ ತಜಂಕ ಅಂತ ಹೇಳ್ತಾರೆ, ಗೊತ್ತುಂಟಲ್ಲ, ಸೊಪ್ಪು, ಒಂದು ಹಲಸಿನ ಬೀಜ, ಈಗಿನ ಮಕ್ಕಳು ತಿಂತಾರ? ನಾವೇ ಚಂದದಲ್ಲಿ ಹೇಳ್ತೇವೆ, ಅವ ತಿನ್ನುವುದಿಲ್ಲ, ಅವನಿಗೆ ಯಾವಾಗಲೂ ಚಿಕನ್ನೇ ಆಗಬೇಕು. ಚಿಕನ್ ಒಳ್ಳೆಯದ? ಆದ್ದರಿಂದ ಆಹಾರ ಪದ್ಧತಿಯನ್ನು ಮಕ್ಕಳಿಗೆ ರೂಢಿಸಿಕೊಳ್ಳುವವರು ನಾವೇ. ನಾವು ಬೇಯಿಸುವುದೇ ಬೇಡ. ಎಷ್ಟು ದಿವಸ ತಿನ್ನದೇ ಇರುವ? ಹಸಿವೆ ಆಗುವಾಗ ತಿಂತದೆ. ನಾಯಿ ಕೂಡ ತಿನ್ನೋದಿಲ್ವ ಹಸಿವೆ ಆಗುವಾಗ? 2-3 ದಿವಸ ತಿನ್ನೋದಿಲ್ಲ, ಮತ್ತೆ ತಿಂತದೆ. ಆದರೆ ನಮಗೆ ಬೇಸರ ಆಗ್ತದೆ, ಅವ ತಿನ್ನಲೇ ಇಲ್ಲಲ್ಲ ಅಂತ. ತಿಂತಾನೆ ಅವ. ಈಗೆಲ್ಲ ಫ್ರೈಯೇ ಅಲ್ಲ, ಬ್ರೆಡ್ಡನ್ನು ಫ್ರೈ ಮಾಡುವುದು, ಎಲ್ಲವನ್ನು ಫ್ರೈಯೇ ಮಾಡುವುದಲ್ಲ. ಆಯಿಲ್ ಇಲ್ಲದೆ, ಎಣ್ಣೆ ಇಲ್ಲದೆ ಯಾವ ಫುಡ್ಡು ಕೂಡ ಇಲ್ಲ. ಆದರೆ ಅದುವೇ ಆರೋಗ್ಯಕ್ಕೆ ಅಷ್ಟು ಹಾನಿಕಾರಕ. ಹೃದಯಾಘಾತಗಳು, ಕ್ಯಾನ್ಸರ್ ಮುಂತಾದಂತಹ ರೋಗಗಳು ಬರುವುದು ಅದರಿಂದಲೇ. ಆದ್ದರಿಂದ ಉತ್ತಮವಾದಂಥ ಆಹಾರ ಪದ್ಧತಿಯನ್ನು ಮಕ್ಕಳಿಗೆ ಅವರು ಉಪಯೋಗಿಸುವ ಹಾಗೆ, ಆಹಾರ ಪದ್ಧತಿಯನ್ನು ಅವರು ಸೇವಿಸುವ ಹಾಗೆ ಮಾಡುವಂಥದ್ದು ಅಮ್ಮಂದಿರು, ಅಪ್ಪಂದಿರು ನೋಡಿಕೊಳ್ಬೇಕು. ಮಕ್ಕಳ ಆಹಾರ ಪದ್ಧತಿಯನ್ನು ನೋಡಿಕೊಳ್ಬೇಕು. ಜೊತೆಗೆ ಸಮಯವನ್ನು ಸದುಪಯೋಗ ಪಡಿಸಿಕೊಂಡು ಹೇಗೆ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಎಂಬುದನ್ನು ಗಮನಿಸಬೇಕು. ಒಟ್ಟಿನಲ್ಲಿ ಏನು ಬೇಡ, ಒಂದೇ ನಾನು ಹೇಳಿದ್ದು, ನೀವು ಮಕ್ಕಳೊಟ್ಟಿಗೆ ಮಾತಾಡಿ.
ಮನೆಯಲ್ಲಿ ಮಾತಾಡಿ. ಮಕ್ಕಳಿಗೆ ಮಾತ್ರ ಇವತ್ತು ಆಶ್ಚರ್ಯ ಆಗ್ತದೆ ಏನೋ, ನೀವು ಮಾತಾಡಿದ್ರಿ ಅಮ್ಮನಿಗೆ ಅಪ್ಪನಿಗೆ ಏನಾಗಿದೆ ಇವತ್ತು ಮಾತಾಡ್ತಾ ಇದ್ದಾರಲ್ಲ ಅಂತ. ಮಾತಾಡಿ, ಒಂದು 10 ನಿಮಿಷ ಓದದಿದ್ರೂ ಸಾಕು. ಶಾಲೆಯಲ್ಲಿ ಏನಾಯಿತು ಸ್ವಲ್ಪ ವಿಷಯಗಳನ್ನು ಕೇಳಿ. ಮೊದಲೆಲ್ಲ ನೋಡಿ, ಸಣ್ಣ ಮಕ್ಕಳಾದರೆ ಸ್ನಾನ ಮಾಡಿಸುವಾಗ, ಡ್ರೆಸ್ ಮಾಡಿಸುವಾಗ ಅವರೆಲ್ಲ ಅವರ ಅನುಭವಗಳನ್ನು ಹೇಳ್ತಾರೆ. ಹಾಗೆ ನೀವು ಮಾತಾಡಿಸಿದಾಗ ಅವರು ಅನುಭವ ಹೇಳ್ತಾರೆ, ಅವರಿಗೂ ಕೂಡ ಗೊತ್ತಾಗ್ತದೆ ನನ್ನನ್ನು ಗಮನಿಸ್ತಾರೆ ಎಂಬುದಾಗಿ. ಆಗ ನಿಮಗೆ ವಿಷಯಗಳು ಗೊತ್ತಾಗ್ತದೆ, ಅವರಲ್ಲಿರುವ ಕೊರತೆಗಳು, ಅವರಿಗೆ ಬೇಕಾದಂಥದ್ದು ಏನು. ಅವರಿಗೆ ಮೊದಲು ನಿಮ್ಮ ಪ್ರೀತಿ ಬೇಕಾಗಿರ್ತದೆ. ನಿಮ್ಮ ಪ್ರೀತಿ ಸಿಗದಾಗ ಅವರು ಗೆಳೆಯರ ಪ್ರೀತಿಯನ್ನು ಹೆಚ್ಚಾಗಿ ಹಚ್ಚಿಕೊಳ್ತಾರೆ, ಬೇಡದ ದುಶ್ಚಟಗಳಿಗೆ ಬಲಿಯಾಗ್ತಾರೆ. ಅದರಿಂದ ಅವುಗಳಿಂದೆಲ್ಲ ಮುಕ್ತವಾಗಿರಬೇಕಾದ್ರೆ ನಾವು ಮಕ್ಕಳೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸಿಕೊಳ್ಬೇಕು. ಒಟ್ಟಿನಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನನಗೆ ಪುರುಸೋತಿಲ್ಲ ಹೇಳುವಂಥದ್ದನ್ನು ಬಿಡಬೇಕು. ಕೆಲಸ ಎಲ್ಲವೂ ಮಾಡೋದು ನಾವು ಎಂತಕ್ಕೆ, ಎಲ್ಲ ಮಾಡೋದು ಮಕ್ಕಳಿಗಾಗಿಯೇ. ಮೊದಲು ಮಕ್ಕಳಿಗೆ ಗುಣ ಮತ್ತು ವಿದ್ಯೆಯನ್ನು ಕಲಿಸಿಕೆ ಬೇಕಾದಂತಹ ಸಮಯವನ್ನು ನೀವು ಅವರಿಗೆ ವಿನಿಯೋಗಿಸಬೇಕು. ಉತ್ತಮವಾದಂತಹ ಆರೋಗ್ಯವಂತ ಮಕ್ಕಳನ್ನು ಬೆಳೆಸಬೇಕು. ಬರುವ ವರ್ಷ ಕೂಡ ಈ ಶೈಕ್ಷಣಿಕ ವರ್ಷದಲ್ಲಿ, ಬರುವ ಇನ್ನು 25-26ನೇ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮೆಲ್ಲರ ಮಕ್ಕಳು 8th ಆಗಲಿ 9th ಆಗಲಿ 10th ಆಗಲಿ ಎ ಗ್ರೇಡಲ್ಲೇ ಪಾಸಾಗುವ ಹಾಗೆ ನೀವು ನೋಡಿಕೊಳ್ಬೇಕು. ಈ ಶಾಲೆಯ ಕೀರ್ತಿಯನ್ನು ಇನ್ನಷ್ಟು ಹೆಚ್ಚಿಸಬೇಕು. ನೋಡಿ ಎಷ್ಟು ಖುಷಿಯಾಗ್ತದೆ, ಅವರೆಲ್ಲ ಎಷ್ಟು ಶ್ರಮಿಸಿದ್ದಾರೆ ಈ ಶಾಲೆಯನ್ನು ಬೆಳೆಸಲಿಕ್ಕೆ. 20ನೇ ವರ್ಷ ಅಲ್ಲ, 25ನೇ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದಾರೆ, ಬೆಳೆಸಿ ಉಳಿಸಿದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳು ಡಾಕ್ಟ್ರು ಕೂಡ ಆಗಿದ್ದಾಳೆ. ಧರಣಪಾಶ್ರಮಗಳು ಡಾಕ್ಟ್ರ್ ಆಗಿದ್ದಾಳೆ. ಇಲ್ಲಿಯ ಧರಣಪಾಶ್ರಮಗಳು ಈ ಶಾಲೆಯ ಹಳೆ ವಿದ್ಯಾರ್ಥಿ ಡಾಕ್ಟರ್ ಆಗಿದ್ದಾಳೆ. ಅಂತೆಲ್ಲ ವಿದ್ಯಾರ್ಥಿಗಳನ್ನು ತಂದಂತಹ ಶಾಲೆ, ಈ ಶಾಲೆಯ ಕೀರ್ತಿಯನ್ನು ಬೆಳೆಸಿ ಉಳಿಸುವುದು ಪೋಷಕರ ಜವಾಬ್ದಾರಿ. ಆದ್ದರಿಂದ ನೀವೆಲ್ಲರೂ ಕೂಡ ನಾನು ಹೇಳಿದಂತಹ ಈ ಸಣ್ಣ ಸಲಹೆಗಳನ್ನು ಅಳವಡಿಸಿ ಇವತ್ತೇ ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ನಿಮ್ಮ ಮಕ್ಕಳನ್ನು ಉತ್ತಮ ವಿದ್ಯಾರ್ಥಿ, ಮಗು, ಭಾರತ ದೇಶದ ಉತ್ತಮ ಸತ್ಪ್ರಜೆಯನ್ನಾಗಿ ಬೆಳೆಸಲಿಕ್ಕೆ ನೀವೆಲ್ಲರೂ ಕೈ ಜೋಡಿಸ್ತೀರಿ ಎಂದು ಹೇಳುತ್ತಾ, ಕೈ ಜೋಡಿಸಬೇಕು ಎಂದು ವಿನಂತಿಸುತ್ತಾ, ಈವರೆಗೆ ನನ್ನ ಕಟುವಾದಂತಹ ಮಾತುಗಳನ್ನು ಆಲಿಸಿದಂತಹ ಸರ್ವರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ, ಜೈ ಹಿಂದ್. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಶಿಕ್ಷಕರ ಜೊತೆ ಹೆತ್ತವರು ಕೂಡ ಕೈ ಜೋಡಿಸಬೇಕು. ಹೆತ್ತವರು ತಮ್ಮ ಮಕ್ಕಳ ಮಾನಸಿಕ ಚಿಂತನೆಗಳಿಗೆ ಸ್ಪಂದಿಸಬೇಕು. ಅವರ ಶಾಲಾ ಜೀವನದ ದೈನಂದಿನ ಚಟುವಟಿಕೆಯನ್ನು ಗಮನಿಸಲು ದಿನದ 24 ಗಂಟೆಯಲ್ಲಿ ಸ್ವಲ್ಪ ಸಮಯವನ್ನು ಅವರ ಜೊತೆ ಮೀಸಲಾಗಿಡಬೇಕು ಎಂದು ಮನದಟ್ಟಾಗಿ ಪೋಷಕರಿಗೆ ತಮ್ಮ ಅನುಭವದ ತುಣುಕುಗಳು, ಇದು ಕಟು ಮಾತುಗಳಲ್ಲ ಮೇಡಮ್, ಬಹಳ ಅನುಭವದ ಮಾತುಗಳು, ಅನುಭವ ತುಣುಕುಗಳನ್ನು ಹಂಚಿದ ತಮಗೆ ಹೃದಯ ಸ್ಪರ್ಶಿ ಧನ್ಯವಾದಗಳು. ಇವರಿಗೆ ಪ್ರೀತಿಯ ಗೌರವದ ಸ್ಮರಣಿಕೆಯನ್ನು ನಮ್ಮ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಯುತ ದಿನಕರ್ ಉಳ್ಳಾಲ್ ಸರ್ ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಧನ್ಯವಾದಗಳು ಸರ್. ಮರದ ಮೇಲೆ ಕುಳಿತ ಹಕ್ಕಿಗೆ ತನ್ನ ರೆಕ್ಕೆಗಳನ್ನೇ ಹೊರತು ಕೊಂಬೆಯನ್ನಲ್ಲ, ಹಾಗೆಯೇ ತಮ್ಮ ಸಾಮರ್ಥ್ಯದ ಮೇಲೆ ನಮಗೆ ಸದಾ ಆತ್ಮವಿಶ್ವಾಸವಿರಲಿ ಎಂಬ ಶಿವರಾಮ್ ಕಾರಂತರ ನುಡಿಯಂತೆ ತಮ್ಮ ಆತ್ಮವಿಶ್ವಾಸ, ನಿರ್ದಿಷ್ಟ ಗುರಿ ಸಾಧಿಸುವ ಛಲ ಹಾಗೂ ಸತತ ಪ್ರಾಮಾಣಿಕ ಪ್ರಯತ್ನದಿಂದ ನಮ್ಮ ಪ್ರೌಢಶಾಲೆಯ 2024-25ನೇ ಸಾಲಿನ ವಿದ್ಯಾರ್ಥಿಗಳು ತಮ್ಮ ಅಂತಿಮ 10ನೇ ತರಗತಿಯ ಪರೀಕ್ಷೆಯಲ್ಲಿ ಎಲ್ಲರೂ ಆಶ್ಚರ್ಯದಿಂದ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ನಮ್ಮ ಶಾಲೆಗೆ 100% ಫಲಿತಾಂಶವನ್ನು ತಂದುಕೊಟ್ಟು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ ನಮ್ಮ ಶಾಲೆಗೆ ಕೀರ್ತಿ, ಹೆಸರು, ಜನ ಮೆಚ್ಚುಗೆಯನ್ನು ಗಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೂಡ ನಮ್ಮನ್ನು ಗುರುತಿಸಿ ಪುರಸ್ಕರಿಸುವಂತೆ ಮಾಡಿದ್ದಾರೆ. ನಮ್ಮ ಶಾಲೆಯ 90 ವಿದ್ಯಾರ್ಥಿಗಳು ಅಂತಿಮ ಪರೀಕ್ಷೆಗೆ ಹಾಜರಾಗಿದ್ದು 25 ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ, ಉಳಿದ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ತಾವು
ಕಲಿತ ಶಾಲೆಗೆ ವಿಶಿಷ್ಟ ರೀತಿಯಲ್ಲಿ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ. ಪ್ರತಿ ವರ್ಷವೂ ನಮ್ಮ ಈ ವಿದ್ಯಾ ದೇಗುಲದಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವುದು ವಾಡಿಕೆಯಂತೆ ನಡೆದು ಬಂದಿದೆ. ಈ ವರ್ಷವೂ ಅದಕ್ಕೆ ಈ ಸುಸಂದರ್ಭ ಒದಗಿ ಬಂದಿದೆ. ಅಂತಹ ವಿದ್ಯಾರ್ಥಿಗಳನ್ನು ಈಗ ಈ ವೇದಿಕೆಯಲ್ಲಿ ಸನ್ಮಾನಿಸುವ ಸಮಯ. ಇದರ ನಿರೂಪಣೆಯನ್ನು ಮಾಡಲಿದ್ದಾರೆ ನನ್ನ ಸಹೋದ್ಯೋಗಿ ಶಿಕ್ಷಕಿಯರಾದಂಥ ಶ್ರೀಮತಿ ಸರಿತಾ ಮತ್ತು ಕುಮಾರಿ ಅಕ್ಷಿತಾ. ಎಲ್ಲರಿಗೂ ಶುಭ ನಮನಗಳು. ಸಾಧಿಸಿಯೇ ಸಾಧಿಸುತ್ತೇನೆ ಎಂಬ ಕಿಚ್ಚಿನ ಮನಸ್ಸಿನ ಮುಂದೆ ಯಾವುದೇ ಅಡೆತಡೆಗಳು ನಿಲ್ಲಲಾರದು ಎಂಬ ಅಬ್ದುಲ್ ಕಲಾಂ ರವರ ಮಾತಿನಂತೆ ವಿದ್ಯಾರ್ಥಿ ಜೀವನದಲ್ಲಿ ಆ ಸಾಧನೆಯ ಕಿಚ್ಚನ್ನು ಅಳವಡಿಸಿಕೊಂಡವನು ತನ್ನ ಜೀವನದಲ್ಲಿ ಯಶಸ್ವಿಯಾಗುತ್ತಾನೆ. ಅದೇ ರೀತಿ ನಮ್ಮಲ್ಲಿ ನಿರಂತರ ಅಭ್ಯಾಸ ಹಾಗೂ ಸಾಧನೆಯಿಂದ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಣ ಮಂಡಳಿಯ 2024-25ನೇ ಸಾಲಿನ 10ನೇ ತರಗತಿಯ ಅಂತಿಮ ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಗಳಿಸಿ ಸಾಧನೆಯನ್ನು ಮಾಡಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸುವುದು ನಮಗೆಲ್ಲರಿಗೂ ತುಂಬ ಸಂತಸದ ಹಾಗೂ ಹೆಮ್ಮೆಯ ಸಂಗತಿಯಾಗಿದೆ. ಈಗ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. 2024-25ನೇ ಸಾಲಿನ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ 625ರಲ್ಲಿ 614 ಅಂಕ ಅಂದರೆ 98.24% ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಯಲ್ಲಿ ಪ್ರಥಮ ಸ್ಥಾನ ಪಡೆದ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿ ಕುಮಾರಿ ಮೇಧಾ JB ಈಕೆ ತನ್ನ ಪೋಷಕರೊಂದಿಗೆ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜಯರಾಮ್ B ಹಾಗೂ ಶ್ರೀಮತಿ ಆಶಾಲತಾ ಇವರ ಹೆಮ್ಮೆಯ ಪುತ್ರಿಯಾಗಿದ್ದಾಳೆ. ಈಕೆಯು ಸದಾ ಅಭ್ಯಾಸದ ಚಿಂತನೆಯಲ್ಲಿದ್ದು ಮಿತನಗು ಹಾಗೂ ತುಂಬ ಗಂಭೀರ್ಯತೆಯನ್ನು ಮೈಗೂಡಿಸಿಕೊಂಡು ಕಲಾಕ್ಷೇತ್ರದಲ್ಲೂ ಕ್ರೀಡಾ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿದ್ದು ಕಳೆದ ಶೈಕ್ಷಣಿಕ ವರ್ಷದ 10ನೇ ತರಗತಿ ಪರೀಕ್ಷೆಯಲ್ಲಿ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಎಂಬ ಪುರಸ್ಕಾರವನ್ನು ಪಡೆದು ನಮ್ಮೆಲ್ಲರ ಪ್ರೀತಿಯ ವಿದ್ಯಾರ್ಥಿನಿಯಾಗಿದ್ದಾಳೆ. ತನ್ನ ಕಠಿಣ ಪರಿಶ್ರಮದಿಂದ ನಮ್ಮ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ನಮ್ಮೆಲ್ಲರಿಗೂ ಕೀರ್ತಿಯನ್ನು ತಂದಿರುವಳು. ಇವಳನ್ನು ಇಂದಿನ ಸಭೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾದಂತಹ ಶ್ರೀಮತಿ ಚಂಚಲಾಕ್ಷಿಯವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಅವರೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಪ್ರತಿಭಾವಂತ ವಿದ್ಯಾರ್ಥಿನಿ ಕುಮಾರಿ ವರ್ಷಿಣಿ ರಾಯ್ ತನ್ನ ಪೋಷಕರೊಂದಿಗೆ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮತ್ತೋರ್ವ ಪ್ರತಿಭಾವಂತ ವಿದ್ಯಾರ್ಥಿನಿ ತೇಜಸ್ವಿ VY ತನ್ನ ಪೋಷಕರೊಂದಿಗೆ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಇನ್ನೋರ್ವ ಪ್ರತಿಭಾವಂತ ವಿದ್ಯಾರ್ಥಿನಿ ಹಿರಲ್ S ಬಂಗೇರ ತನ್ನ ಪೋಷಕರೊಂದಿಗೆ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕುಮಾರಿ ವರ್ಷಿಣಿ ರಾಯ್ ಈಕೆಯು SSLC ಪರೀಕ್ಷೆಯಲ್ಲಿ 625ರಲ್ಲಿ 607 ಅಂಕ ಗಳಿಸಿ 97.12% ಅಂಕ ಗಳಿಸಿ ನಮ್ಮ ಶಾಲೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾಳೆ. ಕುಮಾರಿ ತೇಜಸ್ವಿ VY ಇವಳು SSLC ಪರೀಕ್ಷೆಯಲ್ಲಿ ಇನ್ನು 625ರಲ್ಲಿ 606 ಅಂಕ ಅಂದರೆ 96.96% ಅಂಕ ಗಳಿಸಿ ನಮ್ಮ ಶಾಲೆಯಲ್ಲಿ ತೃತೀಯ ಸ್ಥಾನದಲ್ಲಿರುವಳು. ಹಾಗೆಯೇ ಕುಮಾರಿ ಹಿರಲ್ S ಬಂಗೇರ SSLC ಪರೀಕ್ಷೆಯಲ್ಲಿ 625ರಲ್ಲಿ 604 ಅಂಕ 96.64% ಅಂಕ ಗಳಿಸಿ ನಮ್ಮ ಶಾಲೆಯಲ್ಲಿ ಚತುರ್ಥ ಸ್ಥಾನದಲ್ಲಿರುವಳು. ನಮ್ಮ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀಯುತ ದಿನಕರ್ ಉಳ್ಳಾಲ್ರವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಗಣ್ಯರೆಲ್ಲರಿಗೂ ಧನ್ಯವಾದಗಳು. ಸನ್ಮಾನಿಸಲ್ಪಟ್ಟ ವಿದ್ಯಾರ್ಥಿಗಳಿಗೆಲ್ಲರಿಗೂ ಅಭಿನಂದನೆ. ಎಲ್ಲರಿಗೂ ನನ್ನ ನಮನಗಳು. ಓದುವ ಉತ್ಸಾಹವೇ ಅತಿ ದೊಡ್ಡ ಕೊಡುಗೆ. ಓದುವ ಸಮಯದಲ್ಲಿ ನಾವು ನಿಯತ್ತಿನಿಂದ ಪುಸ್ತಕದ ಜೊತೆ ಗೆಳೆತನ ಮಾಡಿದರೆ ಮುಂದೆ ಒಂದು ದಿನ ಇಡೀ ಜಗತ್ತೇ ನಿಮ್ಮ ಸ್ನೇಹಕ್ಕಾಗಿ ಕಾಯುವ ಹಾಗೆ ಪುಸ್ತಕ ಮಾಡುತ್ತದೆ. ಶ್ರದ್ಧೆ, ನಿರಂತರ ಅಭ್ಯಾಸ ಮಾಡುವುದರ ಮೂಲಕ 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ 90% ಹೆಚ್ಚು ಅಂಕಗಳನ್ನು ಪಡೆದು ನಮ್ಮ ವಿದ್ಯಾಸಂಸ್ಥೆಗೆ ಕೀರ್ತಿಯನ್ನು ತಂದಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈಗ ಸನ್ಮಾನ ಕಾರ್ಯಕ್ರಮ. ಮೊದಲಿಗೆ ಶ್ರೀಮಾ ಜಯಕುಂದರ್ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಈಕೆಯು ಶ್ರೀಯುತ ಜಲಜಾಕ್ಷ ಹಾಗೂ ಶ್ರೀಮತಿ ಮಮತಾ ಇವರ ಹೆಮ್ಮೆಯ ಸುಪುತ್ರಿ. ಸದಾ ಲವಲವಿಕೆಯಿಂದ ಪಾಠ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ವಿದ್ಯಾರ್ಥಿನಿ. ಇವಳು 625ರಲ್ಲಿ 598 ಅಂದರೆ 95.68 ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಗೆ ಹಾಗೂ ತನ್ನ ಹೆತ್ತವರಿಗೆ ಕೀರ್ತಿಯನ್ನು ತಂದಿರುತ್ತಾಳೆ. ಇವರನ್ನು ಮುನಿಷಾ ಎಸ್ ಶೆಟ್ಟಿ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಈಕೆಯು ಹೆತ್ತವರು ಯಾರಾದರೂ ಬಂದಿದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಈಕೆಯು ಶ್ರೀಯುತ ಶಿವಾನಂದ ಶೆಟ್ಟಿ ಮತ್ತು ಶ್ರೀಮತಿ ಸೌಮ್ಯ ಇವರ ನಲ್ಮೆಯ ಪುತ್ರಿ. ಇವರನ್ನು ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ದಿನಕರ್ ಉಳ್ಳಾಲ್ ಇವರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಶೆಟ್ಟಿ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಹೆತ್ತವರು ಬಂದಿದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬನ್ನಿ. ಈಕೆಯು ಶ್ರೀಯುತ ಬಾಬು ಶೆಟ್ಟಿ ಮತ್ತು ಶ್ರೀಮತಿ ಶೈಲಜಾ ಶೆಟ್ಟಿ ಅವರ ಪುತ್ರಿ. ಇವಳು ಕಳೆದ ಬಾರಿಯ SSLC ಪರೀಕ್ಷೆಯಲ್ಲಿ 585 ಅಂದರೆ 93.60 ಅಂಕಗಳನ್ನು ಗಳಿಸಿ ನಮ್ಮ ಶಾಲೆ ಹಾಗೂ ಹೆತ್ತವರಿಗೆ ಕೀರ್ತಿಯನ್ನು ತಂದಿರುತ್ತಾಳೆ. ಇವರನ್ನು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು ಹಾಗೂ ಭಗವತಿ ವಿದ್ಯಾಸಂಸ್ಥೆಯ ಸಂಚಾಲಕರಾದ ಶ್ರೀಯುತ ಸದಾಶಿವ ಉಳ್ಳಾಲ್ ಇವರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಮುಂದೆ ಅನುಷ್ ವೈಎಲ್. ಈತನು ಶ್ರೀಯುತ ಯಶವಂತ ಹಾಗೂ ಶ್ರೀಮತಿ ಲತಾ ಇವರ ಪ್ರೀತಿಯ ಪುತ್ರ. ಇವನು ಕಳೆದ ಬಾರಿಯ SSLC ಪರೀಕ್ಷೆಯಲ್ಲಿ 583 ಅಂದರೆ 93.28 ಅಂಕಗಳನ್ನು ಗಳಿಸಿ ನಮ್ಮ ವಿದ್ಯಾಸಂಸ್ಥೆ ಹಾಗೂ ಹೆತ್ತವರಿಗೆ ಕೀರ್ತಿಯನ್ನು ತಂದಿರುತ್ತಾನೆ. ಇವರನ್ನು ಭಗವತಿ ಎಜುಕೇಷನ್ ಟ್ರಸ್ಟ್ನ ಕೋಶಾಧಿಕಾರಿಯಾದ ಶ್ರೀಯುತ ಮಾಧವ ತಲಪಾಡಿ ಇವರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮುಂದೆ ಸುಹಾನ್ ಆರ್ ವೇದಿಕೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಹೆತ್ತವರು ಬಂದಿದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬನ್ನಿ. ಈತನು ಶ್ರೀಯುತ ರೋಹಿತಾಶ್ವ ಮತ್ತು ಶ್ರೀಮತಿ ನಿಶಾ ಇವರ ಹೆಮ್ಮೆಯ ಪುತ್ರ. ಇವನು ಕಳೆದ ಬಾರಿಯ SSLC ಪರೀಕ್ಷೆಯಲ್ಲಿ 578 ಅಂದರೆ 92.48 ಅಂಕಗಳನ್ನು ಗಳಿಸಿ ನಮ್ಮ ಶಾಲೆ ಹಾಗೂ ಹೆತ್ತವರಿಗೆ ಕೀರ್ತಿಯನ್ನು ತಂದಿರುತ್ತಾನೆ. ಇವರನ್ನು ರಕ್ಷಕ ಶಿಕ್ಷಕ ಸಂಘದ ನೂತನ ಅಧ್ಯಕ್ಷರಾದ ಶ್ರೀಮತಿ ಸುನೀತಾ ಇವರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಮೇಡಮ್. ಮುಂದೆ ಹರ್ಷಿಲ್ ಆರ್ ಪೂಜಾರಿ ವೇದಿಕೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಹೆತ್ತವರು ಬಂದಿದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಈತನು ಶ್ರೀಯುತ ರಾಜೇಶ್ KM ಮತ್ತು ಶ್ರೀಮತಿ ರೇಷ್ಮಾ ಇವರ ಮುದ್ದಿನ ಮಗ. ಇವನು ಕಳೆದ ಬಾರಿಯ SSLC ಪರೀಕ್ಷೆಯಲ್ಲಿ 574 ಅಂದರೆ 91.84 ಅಂಕಗಳನ್ನು ಗಳಿಸಿ ನಮ್ಮ ವಿದ್ಯಾಸಂಸ್ಥೆ ಹಾಗೂ ಹೆತ್ತವರಿಗೆ ಕೀರ್ತಿಯನ್ನು ತಂದಿರುತ್ತಾನೆ. ಇವರನ್ನು ರಕ್ಷಕ ಶಿಕ್ಷಕ ಸಂಘದ ನೂತನ ಉಪಾಧ್ಯಕ್ಷರಾದ ಶ್ರೀಮತಿ ಸುಮಾ ಇವರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಮೇಡಮ್. ಮುಂದೆ ಪ್ರಣೀತ್ ಕುಮಾರ್ ವೇದಿಕೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ಹೆತ್ತವರು ಇದ್ದಲ್ಲಿ ವೇದಿಕೆಗೆ ಬನ್ನಿ.
ಈತನು ಶ್ರೀಯುತ ಕಮಲಾಕ್ಷ ಹಾಗೂ ಶ್ರೀಮತಿ ಧನಲಕ್ಷ್ಮಿ ಇವರ ಹೆಮ್ಮೆಯ ಮಗ. ಇವನು ಕಳೆದ ಬಾರಿ SSLC ಪರೀಕ್ಷೆಯಲ್ಲಿ 571 ಅಂದರೆ 91.36 ಅಂಕಗಳನ್ನು ಗಳಿಸಿ ನಮ್ಮ ಶಾಲೆ ಹಾಗೂ ಹೆತ್ತವರಿಗೆ ಕೀರ್ತಿಯನ್ನು ತಂದಿರುತ್ತಾನೆ. ಇವರನ್ನು ರಕ್ಷಕ ಶಿಕ್ಷಕ ಸಂಘದ ಮಾಜಿ ಉಪಾಧ್ಯಕ್ಷರಾದ ಶ್ರೀಮತಿ ಶಬಾನಾ ಇವರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮುಂದೆ ಅವಿಷ್ಕಾ ಸುವರ್ಣಾಕಿ ವೇದಿಕೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ಹೆತ್ತವರಿದ್ದಲ್ಲಿ ವೇದಿಕೆಗೆ ಬನ್ನಿ. ಈಕೆಯು ಶ್ರೀಯುತ ಸತೀಶ್ ಪೂಜಾರಿ ಹಾಗೂ ನಮ್ಮ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ವಿನುತಾ ಸತೀಶ್ ಇವರ ಮುದ್ದಿನ ಮಗಳು. ಇವಳು ಕಳೆದ ಬಾರಿಯ SSLC ಪರೀಕ್ಷೆಯಲ್ಲಿ 569 ಅಂದರೆ 91.04 ಅಂಕಗಳನ್ನು ಗಳಿಸಿ ನಮ್ಮ ವಿದ್ಯಾಸಂಸ್ಥೆ ಹಾಗೂ ಹೆತ್ತವರಿಗೆ ಕೀರ್ತಿಯನ್ನು ತಂದಿರುತ್ತಾಳೆ. ಇವರನ್ನು ಭಗವತಿ ಹಿರಿಯ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಪ್ರಮೀಳಾ ಇವರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಮೇಡಮ್. ಮುಂದೆ ವರ್ಷಿಣಿ ವೇದಿಕೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಹೆತ್ತವರು ಬಂದಿದ್ದಲ್ಲಿ ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿ. ಈಕೆಯು ಶ್ರೀಮತಿ ಸುನೀಲ್ ಹಾಗೂ ಶ್ರೀಮತಿ ರೇಣುಕಾ ಅವರ ಪುತ್ರಿ. ಇವಳು ಕಳೆದ ಬಾರಿಯ SSLC ಪರೀಕ್ಷೆಯಲ್ಲಿ 563 ಅಂದರೆ 90.08 ಅಂಕಗಳನ್ನು ಗಳಿಸಿ ನಮ್ಮ ಶಾಲೆ ಹಾಗೂ ಹೆತ್ತವರಿಗೆ ಕೀರ್ತಿಯನ್ನು ತಂದಿರುತ್ತಾರೆ. ಇವರನ್ನು ಭಗವತಿ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಸುರೇಖಾ ಜೆ ಇವರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಮೇಡಮ್. ಗೌರವವನ್ನು ಸ್ವೀಕರಿಸಿದ ಹಾಗೂ ಗೌರವಿಸಿದ ಮಹನೀಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಸಾಮರ್ಥ್ಯ ಎಲ್ಲರಲ್ಲೂ ಇರುತ್ತದೆ, ಆದರೆ ಅದನ್ನು ಉಪಯೋಗಿಸಿಕೊಳ್ಳುವ ರೀತಿಯಿಂದ ಯಶಸ್ಸಿನಲ್ಲಿ ಏರಿಳಿತಗಳಾಗುತ್ತದೆ. ಬಲದ ಬಳಕೆ ಸೂಕ್ತವಾಗಿರಲಿ ಎಂಬ ಕಿವಿ ಮಾತಿನೊಂದಿಗೆ ಸನ್ಮಾನಿಸಲ್ಪಟ್ಟ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯ ಉಜ್ವಲವಾಗಿರಲೆಂದು ಹಾರೈಸುತ್ತೇನೆ. ಸಂಚಾಲಕರು ಆದಂತಹ ಶ್ರೀಯುತ ಸದಾಶಿವ ಉಳ್ಳಾಲ್ ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ನುಡಿಯಬೇಕೆಂದು ಕೇಳಿಕೊಳ್ತಿದ್ದೇನೆ. ನಡೆಸಲ್ಪಡುವ ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ರಕ್ಷಕ ಶಿಕ್ಷಕರ ಸಂಘದ ಈ ಸಮಾರಂಭದಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸತಕ್ಕಂಥ ಟ್ರಸ್ಟ್ನ ಅಧ್ಯಕ್ಷರಾದಂಥ ದಿನಕರ್ ಉಳ್ಳಾಲ್ರವರೇ, ಈ ಸಭೆಯಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಸರಿಯಾದ ಮಾಹಿತಿಯನ್ನು ನೀಡಲು ಆಗಮಿಸಿದಂಥ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದಂಥ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯನವರೇ, ಅದೇ ರೀತಿ ಟ್ರಸ್ಟಿನ ಉಪಾಧ್ಯಕ್ಷರಾದಂಥ ರಾಘವ್ ಚಿಲ್ರವರೇ, ಟ್ರಸ್ಟಿನ ಕೋಶಾಧಿಕಾರಿಯಾದಂಥ ಮಾಧವ್ ತಲ್ಪಾಡಿಯವರೇ, ಹೈಸ್ಕೂಲ್ ವಿಭಾಗ ಮತ್ತು ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯನರೇ, PTA ಅಧ್ಯಕ್ಷರೇ, ಉಪಾಧ್ಯಕ್ಷರುಗಳೇ, ಮುಂಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರೇ, ಪೋಷಕರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಯಾವ ಮಾತನ್ನು ಹೇಳಬೇಕು, ಯಾವ ರೀತಿ ಅವರ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕೆಂಬುದರ ಬಗ್ಗೆ ಈಗಾಗಲೇ ಸಂಪನ್ಮೂಲ ವ್ಯಕ್ತಿಯವರು ಭಾಳ ಚಲೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅವರು ಹೇಳಿದ ಆ ಶಬ್ದಗಳೇನಿದೆ ಅದು ನಿಮ್ಮ ತಲೆಯಲ್ಲಿ ಯಾವಾಗಲೂ ಅಚ್ಚಾಗಿ ಇಳಿದುಕೊಂಡು ಮುಂದೆ SSLC ಹುಡುಗ ನಮ್ಮ ಮಕ್ಕಳು SSLC ಆಗೋ ತನಕ ಅದು ಪ್ರತಿಯೊಂದು ಇದು ಪೇರೆಂಟ್ಸ್ ತಲೆಯಲ್ಲಿ ಇರಬೇಕು. ಮಕ್ಕಳನ್ನು ಯಾವ ರೀತಿ ನೋಡ್ಕೊಳ್ಬೇಕು, ಎಜುಕೇಷನ್ ಎಕ್ಸಾಮ್ ಸಂದರ್ಭದಲ್ಲಿ ಹೇಗೆ ನೋಡ್ಕೊಳ್ಬೇಕು, ಮಕ್ಕಳು ಯಾವ ರೀತಿ ಇರಬೇಕು, ಮಕ್ಕಳು ಕೂಡ ಹಾಗೆ ತಮ್ಮ ವಿದ್ಯಾಭ್ಯಾಸವನ್ನು SSLC ನಮಗೆ ಲಾಸ್ಟ್ ಟೈಮ್ 100% ರಿಸಲ್ಟ್ ಹೇಗೆ ಬಂದಿದೆ ಅದೇ ರೀತಿ ಮುಂದಿನ ವಿದ್ಯಾರ್ಥಿಗಳು ಎಲ್ಲ ನೀವು SSLCಯಲ್ಲಿ ಭಾಗವಹಿಸೋರು ಎಲ್ಲರೂ ಕೂಡ ಡಿಸ್ಟಿಂಕ್ಷನಲ್ಲಿ ಪಾಸಾಗಿ ರ್ಯಾಂಕ್ ಪಡೆದು 100% ರಿಸಲ್ಟ್ ಪರವಾಗಿ ನೀವೆಲ್ಲ ಪ್ರಯತ್ನ ಪಡಬೇಕು. ಅದನ್ನು ಇವತ್ತಿನಲೇ ಪ್ರಾರಂಭ ಮಾಡಿ ಅಂತ ಹೇಳಿಕೊಂಡು ಪೋಷಕರು ಅವರಿಗೆ ಬೇಕಾದಂಥ ಸಲಹೆಗಳನ್ನು ಕೊಟ್ಟು ಪೋಷಕರು ಕೂಡ ಆ ವಿದ್ಯಾರ್ಥಿಯ ಬಗ್ಗೆ ಗಮನ ಇಟ್ಟುಕೊಂಡು ಆ ಮಾಹಿತಿಯನ್ನು ಕೊಡ್ತಾ ಇದ್ದು ದಿನಾಲೂ ಅವನ ವಿದ್ಯಾಭ್ಯಾಸದ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕು. ದಿನದಲ್ಲಿ ಒಂದು ಅರ್ಧ ಗಂಟೆ ಆದರೂ ನಿಮ್ಮ ಮಕ್ಕಳ ಜೊತೆ ಇದ್ದುಕೊಂಡು ಅವರ ವಿದ್ಯಾಭ್ಯಾಸದ ಬಗ್ಗೆ ಚರ್ಚೆ ಮಾಡಿ ಅವರಿಗೊಂದು ಉತ್ತಮ ದಾರಿಯನ್ನು ತೋರಿಸಬೇಕು. ಅದೇ ರೀತಿ ಮಕ್ಕಳು ಈ ಸಲ ನಿಮ್ಮ SSLC ಆದಮೇಲೆ ಉತ್ತಮ ಅಂಕ ಗಳಿಸಿದರೆ
ಉಚಿತವಾಗಿ ನಿಮಗೆ ಪಿ ಯು ಎಗೂ ಎಲ್ಲ ಕಡೆ ಸಿಗ್ತದೆ. ಪಿ ಯು ಎಲ್ಲಿ ಕೂಡ ಉತ್ತಮ ಅಂಕ ಗಳಿಸಿದರೆ ಒಬ್ಬ ಉತ್ತಮ ಇಂಜಿನಿಯರ್ ಆಗಿ, ಒಬ್ಬ ಉತ್ತಮ ಡಾಕ್ಟರ್ ಆಗಿ, ಅದೇ ರೀತಿ ವಕೀಲರಾಗಿ ಬೇಕಾದಷ್ಟು ಫೀಲ್ಡ್ಗಳಲ್ಲಿ ಹೊರಹೊಮ್ಮುವಂಥ ಅವಕಾಶ ಆಗ್ತದೆ. ಇದು ನಿಮಗೆ ಭದ್ರ ಬುನಾದಿ ಆಗ್ತದೆ SSLC ಮತ್ತು PUC ಎಕ್ಸಾಮು. ಅದರಿಂದ ಮಕ್ಕಳು ತಾವು ದಯವಿಟ್ಟು ಎಲ್ಲರೂ ನಮ್ಮ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡಿ. ಮುಂದೆ ನೀವು ಕೂಡ ಒಂದು ಒಳ್ಳೆಯ ಪ್ರಜೆಗಳಾಗಿ ಇಲ್ಲಿ ಇರಲಿಕ್ಕೆ ಮತ್ತು ತಾವು ಕಲ್ತಂಥ ಶಾಲೆ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಾನು ಕಲ್ತಿದ್ದೇನೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳಲಿಕ್ಕೆ ತಾವೆಲ್ಲರೂ ಇದು ಬರುವ ರೀತಿಯಲ್ಲಿ ನೀವು ವರ್ತನೆ ಮಾಡಬೇಕು, ವಿದ್ಯಾಭ್ಯಾಸವನ್ನು ಒಳ್ಳೇದು ಮಾಡಬೇಕು ಅಂತ ಹೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಮಕ್ಕಳ ಬಗೆಗಿನ ಹೆಚ್ಚಿನ ಕಾಳಜಿಯನ್ನು ಪೋಷಕರು ವಹಿಸಬೇಕು ಅನ್ನೋ ಒಂದು ಹಿತನುಡಿಗಳ ನೀಡಿದಂಥ ತಮಗೆ ಧನ್ಯವಾದಗಳು ಸರ್. ಈಗ ನಮ್ಮ ಪ್ರೌಢಶಾಲಾ ವಿಭಾಗ ರಕ್ಷಕ ಶಿಕ್ಷಕ ಸಂಘದ ನೂತನ ಅಧ್ಯಕ್ಷರಾದಂಥ ಶ್ರೀಮತಿ ಸುನೀತಾ ಇವರು ನಮ್ಮನ್ನುದ್ದೇಶಿ ಒಂದೆರಡು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ತಿದ್ದೇನೆ. ವೇದಿಕೆಯಲ್ಲಿರುವಂಥ ಗಣ್ಯರಿಗೆ ಹಾಗೂ ಶಿಕ್ಷಕರಿಗೂ ಹಾಗೂ ನನ್ನ ಪೋಷಕರಿಗೂ ನನ್ನ PTA ಸದಸ್ಯರಿಗೂ ನನ್ನೆಲ್ಲರ ನನ್ನ ತುಂಬು ಹೃದಯದ ವಂದನೆಗಳು. ನನ್ನನ್ನು ಈ ವರ್ಷದ PTA ಅಧ್ಯಕ್ಷೆಯನ್ನಾಗಿ ಹಾಗೆಯೇ ಶ್ರೀಮತಿ ಸುಮಾ ಅವರನ್ನು PTA ಉಪಾಧ್ಯಕ್ಷೆಯನ್ನಾಗಿ ಆಯ್ಕೆ ಮಾಡಿದ್ದೀರಾ. ಮಗದೊಮ್ಮೆ ನಿಮಗೆ ಎಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇದು ನನ್ನ 2ನೇ ಬಾರಿಯ ಅವಕಾಶ. ಒಂದು ರೀತಿಯಲ್ಲಿ ತುಂಬ ಖುಷಿನೂ, ಆದರೆ ಇದು ನನ್ನ ಕೊನೆಯ ಅವಕಾಶ ಅಂತ ಹೇಳಿಕ್ಕೆ ವಿಷಾದಿಸುತ್ತೇನೆ. ಕೊನೆಯ ಅವಕಾಶ ಅಂತ ಹೇಳಿ ಬೇಸರ ಏನಿಲ್ಲ, ಅನಿವಾರ್ಯ. ಹಾಗೂ ನಾನು ನೋಡುವ ಪ್ರಕಾರ ಇಲ್ಲಿ ಇಷ್ಟು ಮಂದಿ PTA ಸದಸ್ಯರು ಅಂದರೆ ಹೈಸ್ಕೂಲ್ ವಿಭಾಗದಲ್ಲಿ PTA ಸದಸ್ಯರುಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ ಪೋಷಕರೇ. ಇಲ್ಲಿ ನೋಡ್ಲಿಕ್ಕೆ ಹೋದರೆ ನೀವು ಇಷ್ಟು ಜನ ಪೋಷಕರಿದ್ದೀರಾ. ನಿಮ್ಮಲ್ಲಿ ಯಾರಿಗಾದರೂ ಆಸಕ್ತಿ ಇದ್ದವರು ಖಂಡಿತವಾಗಿ ನಮ್ಮ ಹೈಸ್ಕೂಲ್ PTA ಸದಸ್ಯರಾಗಿ ನಾನು ನಿಮ್ಮಲ್ಲಿ ಕೇಳೋದು ಒಂದೇ. ಇದರಲ್ಲಿ ಭಯಪಡುವುದೇನಿಲ್ಲ. ಮೊದಲು ನಮಗೂ ಭಯ ಇತ್ತು, ಆದರೆ ಈಗ ನಾನು ಒಂದು ಸ್ಟೇಜಲ್ಲಿ ಬಂದು ಮಾತಾಡುವಂಥ ಧೈರ್ಯ ಕೂಡ ಬಂದಿದೆ. ನೀವು ಕೂಡ ಹಾಗೇನೆ ಮೀಟಿಂಗ್ ಅಂತ ವರ್ಷದಲ್ಲಿ 2-3 ಸರ್ತಿ ಮಾತ್ರ ನಮಗೆ ಮೀಟಿಂಗಿಗೆ ಅವಕಾಶ ಮಾಡಿಕೊಡುವುದು, ಬೇರೆ ಯಾವುದೂ ಇಲ್ಲ. ಮತ್ತು ಒಂದು ವರ್ಷದಲ್ಲಿ ಶಿಕ್ಷಕರ ದಿನಾಚರಣೆ ಒಂದು ಸೆಲೆಬ್ರೇಷನ್ ನಾವು ಮಾಡ್ತೇವೆ. ಅದು ಒಂದು ನಮಗೆಲ್ಲರಿಗೂ ಖುಷಿ ಕೊಡುವ ಒಂದು ಸಂಗತಿ. ಅಂದರೆ ಪೋಷಕರ ಜೊತೆ ನಾವೆಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಮಾಡುವ ಒಂದು ಸಂಗತಿ ಅಂತ ಹೇಳ್ಬೋದು. ನಮಗೆ ಏನಾದರೂ ಸಂದೇಹ ಇದ್ದರೆ, ಅಂದರೆ ನಮಗೆ ಅದರಲ್ಲಿ ಧೈರ್ಯ ಒಂದು ಇಲ್ಲದಿದ್ದರೆ, ನಮಗೆ ಮುಖ್ಯೋಪಾಧ್ಯಾಯರಿಬ್ಬರು ನಮಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಆ ವೇಳೆಗೆ ನಾವು ಇಷ್ಟರ ತನಕ ನಾನು ಒಂದು 10 ವರ್ಷದಿಂದ PTAಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೇನೆ. ಅಷ್ಟೇನು ದೊಡ್ಡದೇನಿಲ್ಲ, ಆದರೆ ನನ್ನ ಕೈಯಲ್ಲಾದಷ್ಟು ನಾನು ಸಹಕರಿಸ್ತಾ ಬಂದಿದ್ದೇನೆ. ನೀವುಗಳು ಸಹಕರಿಸಬೇಕು ಅಂತ ಹೇಳ್ತೇನೆ. ಪೋಷಕರೇ, ನೀವುಗಳು ಬರ್ತಾ ಇರಬೇಕು, ನಿಮ್ಮ ಹೊಸ ಮುಖಗಳ ಪರಿಚಯ ಆಗಬೇಕು. ನಾವುಗಳು ಹೋಗ್ತಾ ಇರುವಾಗ ನೀವುಗಳು ಬರ್ತಾ ಇದ್ರೇ ಅದು ಒಂದು PTAಗೆ ಒಂದು ಕಲೆ ಅಂತ ಬರೋದು, ನಮ್ಮ ಹೆಸರು ಉಳಿಲಿಕ್ಕೆ ಅದೊಂದು ಕಾರಣ ಅಲ್ವಾ. ನೀವೇ ಹೀಗೆ ಮಾಡಿದರೆ PTA ಮತ್ತೆ ಮುಂದುವರಿಸುವುದು ಹೇಗೆ ಅಲ್ವಾ. ನಮ್ಮ ಅಂದರೆ ಮಕ್ಕಳ ವಿಷಯದಲ್ಲಿ ಏನಾದರೂ ನಿಮಗೆ ಸಂದೇಹ ಇದ್ದರೆ ನಮ್ಮಲ್ಲಿ ತಿಳಿಸಿ. ಬೇರೆ ಯಾವುದೇ ವಿಷಯದಲ್ಲಿ ನಿಮಗೆ ಸಂದೇಹ ಇದ್ದರೆ ನಮ್ಮಲ್ಲಿ ತಿಳಿಸಿ, ನಾವು ಅದನ್ನು ಆಡಳಿತ ಮಂಡಳಿಗೆ ಒಪ್ಪಿಸ್ತೇವೆ. ಅದಕ್ಕೆ ಬೇಕಾಗುವ ಕ್ರಮ ಅವರು ಕೈಗೊಳ್ಳುತ್ತಾರೆ. ಹಾಗಾಗಿ ಈಗ ನಿಮಗೆ ಒಂದು ವಿಷಯದಲ್ಲಿ ತುಂಬ ಮನಸ್ತಾಪ ಉಂಟು. ಅದು ಏನಂದರೆ ಫೀಸಿದ ಬಗ್ಗೆ. ಫೀಸು ಹೆಚ್ಚು ಮಾಡಿದ್ದಾರೆ ಅಂತಾರೆ, ಎಲ್ಲರ ಮಾತು ಹೇಳ್ತಾ ಇರ್ತಾರಲ್ವಾ. ಅದರ ಬಗ್ಗೆಯೂ ನಾವು ಚರ್ಚೆ ಮಾಡಿದ್ದೇವೆ. PTA ಸದಸ್ಯರೆಲ್ಲರೂ ಕುರಿತು ಅದರ ಬಗ್ಗೆ ಚರ್ಚೆ ಮಾಡಿ ಪ್ರೈಮರಿದು ಅಧ್ಯಕ್ಷೆಯಾದಂಥ ಅಮೃತ ಅವರು ಮತ್ತು ಉಪಾಧ್ಯಕ್ಷೆಯಾದಂಥ ಪ್ರವೀಣ್ ಬಸ್ತಿ ಅವರು ಇದರ ಬಗ್ಗೆ ನಾವು ಚರ್ಚೆ ಮಾಡಿ ಆಡಳಿತ ಮಂಡಳಿಯವರಿಗೆ ಮಂಡನೆ ಮಾಡಿದ್ದೇವೆ. ಅದಕ್ಕೆ ಬೇಕಾಗುವ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಇನ್ನು ಮುಂದೆ 3 ವರ್ಷ ಸ್ಥಗಿತದಲ್ಲಿ ಇಡಬೇಕು ಅಂತ ಕೋರಿಕೆ ಕೊಟ್ಟಿದ್ದೇವೆ. ಅದೇ ಮೇರೆಗೆ ಅವರು ಆ ಕ್ರಮವನ್ನು ಕೈಗೊಂಡಿದ್ದಾರೆ. ಇದಕ್ಕೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆಯೇ ನಮ್ಮ ಈ ಸ್ಕೂಲಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಪೋಷಕರು. ಅದಕ್ಕೂ ನಾವು ಅದನ್ನು ಮಂಡನೆ ಮಾಡಿದ್ದೇವೆ. ಅದಕ್ಕೂ ಕ್ರಮ ಕೊಳ್ಳುತ್ತಾರೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ನಮ್ಮ ಸ್ಕೂಲಿಗೆ ಸೆಕ್ಯೂರಿಟಿ ಗಾರ್ಡ್ ಬರ್ತಾರೆ ಅಂತ ನಮಗೊಂದು ಖುಷಿ ಉಂಟು. ಅದಕ್ಕೂ ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮಗೆ.
ಮತ್ತೆ ಒಂದು ಖುಷಿಯ ವಿಷಯ ಏನು ಅಂದರೆ ನಮ್ಮ ಸ್ಕೂಲಿಗೆ ಈ ವರ್ಷ 25ನೇ ವರ್ಷ ವಾರ್ಷಿಕೋತ್ಸವ ನಡೆಯಲಿಕ್ಕುಂಟು. ಪೋಷಕರೇ, ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ನಿಮ್ಮೆಲ್ಲರ ಸಹಕಾರದಿಂದ ಅದು ಉನ್ನತ ಅಂದರೆ ಹೆಚ್ಚು ಉತ್ಸಾಹದಿಂದ ಸೆಲೆಬ್ರೇಷನ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ನಿಮ್ಗಳ ಸಹಕಾರ ಅಗತ್ಯ. ಅದೇ ರೀತಿ ಹಳೆ ವಿದ್ಯಾರ್ಥಿಗಳ ಪೋಷಕರುಗಳು ಕೂಡ ಸಹಕರಿಸ್ತಾರೆ ಅಂತ ನಮಗೆ ಗೊತ್ತು. ನೀವುಗಳು ಕೂಡ ಸಹಕರಿಸಬೇಕಾಗಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದು ಒಂದೇ. ನಮ್ಮ ಮಕ್ಕಳು ಮಾಡುವಂತಹ ಆ ಕಾರ್ಯಕ್ರಮದಲ್ಲಿ, ಆ ದಿನದ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಆರೋಗ್ಯ ಭಾಗ್ಯ ಕೊಟ್ಟು, ಉತ್ತಮ ಉತ್ಸಾಹ ಉಲ್ಲಾಸ ಕೊಟ್ಟು ಆ ದಿನದ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥಿಸುತ್ತಾ ಕಡೆಗೂ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಎಲ್ಲರೂ ಒಟ್ಟಾಗಿ ಕೈ ಜೋಡಿಸೋಣ, ಆಗುವಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ರಕ್ಷಕ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ತಾವೆಲ್ಲ ಒಟ್ಟಾಗಿ ದುಡಿಯೋಣ, ಶಾಲೆಯ ಅಭಿವೃದ್ಧಿಗೆ ಶ್ರಮಿಸೋಣ ಎಂದು ಎಲ್ಲ ಸದಸ್ಯರಿಗೆ ಕಿವಿ ಮಾತನ್ನು ನೀಡಿದ್ದಾರೆ. ಹಾಗೆ ನಮ್ಮ ಫಲಿತಾಂಶದ ಬಗೆಗಿನ ಮೆಚ್ಚುಗೆ ನುಡಿಗಳನ್ನಾಡಿದ ತಮಗೆ ಧನ್ಯವಾದಗಳು ಮೇಡಮ್. ಈಗ ನಮ್ಮ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಯುತ ದಿನಕರ ಉಳ್ಳಾಲ್ ಸರ್ ನಮ್ಮನ್ನೆಲ್ಲ ಉದ್ದೇಶಿಸಿ ನಮಗೆ ಹಿತನುಡಿಗಳ ನುಡಿಯಬೇಕೆಂದು ನಾನು ಕೇಳಿಕೊಳ್ತಿದ್ದೇನೆ. ದಯಮಾಡಿ ಯಾರು ಹೋಗಬೇಡಿ, ಯಾಕಂತೇಳಿದರೆ ನನ್ನ ಭಾಷಣ ಆದ ನಂತರ, ನನ್ನ ಸ್ಪೀಚ್ ಆದ ನಂತರ HMನವರು ಮಾತಾಡ್ತಾರೆ. ಯಾಕಂದರೆ ಸರ್ಕಾರದಿಂದ ಬಂದ ಎಲ್ಲ ಸುತ್ತೋಲೆಗಳ ಬಗ್ಗೆ, ಮಕ್ಕಳ ಬಗ್ಗೆ ಮತ್ತು ಯಾವುದೇ ರೀತಿಯ ಇಲ್ಲಿಯ ಶಾಲೆಗೆ ಸಂಬಂಧಪಟ್ಟ ವಿಷಯವನ್ನು ಅವ್ರು ಹೇಳ್ತಾರೆ. ಅದನ್ನು ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ವೇದಿಕೆಯಲ್ಲಿರುವ ನಮ್ಮ ಮೂಡ ಅಧ್ಯಕ್ಷರಾದ ಸದಾಶಿವರವರೇ, ಉಪಾಧ್ಯಕ್ಷರಾದ ರಾಘವ್ ಚಿಲ್ರವರೇ, ನಮ್ಮ ಖಜಾಂಜಿ ಅವರ ಮಾಧವ್ ಚಿಲ್ರವರೇ, ಅದೇ ರೀತಿಯಲ್ಲಿ 2 ಶಾಲೆ HMನವರೇ, ಎಲ್ಲ ನೂತನ PTA ಅಧ್ಯಕ್ಷರು ಮತ್ತು ಹೊಸ ಅಧ್ಯಕ್ಷರು, ಹಳೆ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು, ಎಲ್ಲ ಮೆಂಬರ್ಗಳು ಸೇರಿ, ಪೋಷಕರು ಮತ್ತು ಪತ್ರಿಕಾ ಮಾಧ್ಯಮದವರು, ಎಲ್ಲ ವಿದ್ಯಾರ್ಥಿ ಬಂದವರೇ, ಅದೇ ರೀತಿಯಲ್ಲಿ ಈಗಾಗಲೇ ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಕೊಟ್ಟಂಥ ಮೇಡಮ್ ಚಂಚಲಾಕ್ಷಿ ಅವರೇ, ಎಲ್ರಿಗೂ ನಾನು ಶುಭಾಶಯವನ್ನು ಹೇಳ್ತಾ ಇದ್ದೇನೆ, ಧನ್ಯವಾದವನ್ನು ಹೇಳ್ತೇನೆ, ಅಭಿನಂದನೆ ಹೇಳ್ತಾ ಇದ್ದೇನೆ. ಅಧ್ಯಕ್ಷ ನೆಲೆಯಲ್ಲಿ ಮಾತಾಡಲೇಬೇಕಾಗ್ತದೆ ಒಂದು 2 ನಿಮಿಷ ಆದರೂ. ಅದರ ಮೊದಲು ನಾನು ಇಲ್ಲಿ ಸ್ವಾಗತ ಮಾಡಿದಂಥ, ನೃತ್ಯವನ್ನು ಮಾಡಿದಂಥ ನನಗೆ ಯಾರು ಟೀಚರ್ನವರು ಅದು ಕಳಿಸಿಕೊಟ್ಟ ಟೀಚರ್ನವರು ಯಾರಂತ ದಯಮಾಡಿ ವೇದಿಕೆ ಬರಬೇಕು. ಯಾರು ಅವರನ್ನು ಇಷ್ಟು ಒಳ್ಳೆಯ ಒಂದು ಸ್ವಾಗತ ನೃತ್ಯ ಮಾಡಿದಂಥ ಮಕ್ಕಳ ಪರವಾಗಿ ಯಾರು ಬರ್ತೀರಿ ದಯಮಾಡಿ ವೇದಿಕೆ ಬರಬೇಕು. ನಾನು ಇನ್ನು ಹೂ ತೆಗೆದುಕೊಳ್ಬೇಕು. ದಯಮಾಡಿ ಪ್ಲೀಸ್ ಡೂ ಕಮ್. ಅಷ್ಟು ಚೆಂದ ಮಾಡಿ ಒಂದು ನೃತ್ಯ ಮಾಡಿದ್ದನ್ನು ನಾನು ಸಾಧಾರಣ ನೋಡಿರಲಿಲ್ಲ. ದಯಮಾಡಿ ವೇದಿಕೆ ಬರಬೇಕು. ಆಯಿತು, ಮಕ್ಕಳೇ ಕಲ್ತಾದ್ರೂ ಪರವಾಗಿಲ್ಲ. ಯಾರ ಮಕ್ಕಳಿದ್ರೆ ಅದು ಮಕ್ಕಳ ಪರವಾಗಿ ಬನ್ನಿ. ಅದನ್ನು ವಿಡಿಯೋ ಮಾಡಿ ಫೋಟೋ ತೆಗೆದುಕೊಂಡು ಹಾಕಿ. ಯಾಕಂತ ಹೇಳಿದರೆ ಅಂಥ ಒಂದು ಸ್ವಾಗತ ನೃತ್ಯವನ್ನು ನೋಡಿದವರು ನೀವು ಕೇಳಿದರೆ ಗೊತ್ತಿಲ್ಲ. ಕಡೆಗೆ ಅವರು ಮಲಯಾಳಂ ಸಾಂಗ್ಸ್ ಮಾಡಿದ್ದಾರೆ. ಮಲಯಾಳಂನಲ್ಲಿ ಸಾಂಗ್ಸ್ ಹೇಳಿದ್ದಾರೆ, ನೀವು ಕೇಳಿದ್ದೀರಾ? ಸ್ವಾಗತ ಮಾಡುವಾಗ ಅವರು ಸ್ಟಾರ್ಟ್ ಮಾಡಿದ್ದು ಬೇರೆ ಭಾಷೆ, ಲಾಸ್ಟಿಗೆ ಮಲಯಾಳಂ ಮಾಡಿದ್ರು. ಗೊತ್ತಿಲ್ಲ, ನಿಮ್ಗೆ ಗೊತ್ತಾಗಿದೆ ಗೊತ್ತಿಲ್ಲ, ಬಟ್ ಅಷ್ಟು ಒಳ್ಳೆ ಮಾಡಿ. ಬನ್ನಿ ಮೇಡಮ್, ಬನ್ನಿ, ಒಳ್ಳೆ ಇದು ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಆ ಫೋಟೋಸ ಮತ್ತು ಆ ವಿಡಿಯೋವನ್ನು ನಾನು ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಯಮಾಡಿ ವೇದಿಕೆ ಬನ್ನಿ. ಒಳ್ಳೆ ರೀತಿಯಲ್ಲಿ ನಿರೂಪಣೆ ಮಾಡಿದವರ ಬಗ್ಗೆ ನಾನು ಹೇಳ್ತೇನೆ. ಅವರು ಸಾಗರ, ನದಿ, ಶಿವರಾಮ್ ಕಾರಂತ ಮತ್ತು ವಿವೇಕಾನಂದ, ಗಿರಿ, ನದಿ ಎಲ್ಲ, ಚಂದ್ರ, ಸೂರ್ಯ, ಚಂದ್ರ ಎಲ್ಲವನ್ನು ಅವರು ಇದು ಮಾಡಿದ್ದಾರೆ. ಮಳೆ ಎಲ್ಲ ಬಗ್ಗೆ ಮಾತಾಡಿ ಇಲ್ಲಿ ಉಲ್ಲೇಖ ಮಾಡ್ತಾ ಅಷ್ಟು ಒಳ್ಳೆ ನಿರೂಪಣೆ ಮಾಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ನಿರೂಪಕರು ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಾನು ವಿಶೇಷವಾಗಿ ಇವತ್ತು HMನವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇರಬೇಕಿತ್ತು. ದಯಮಾಡಿ ಕ್ಷಮಿಸಿ. ಯಾಕೆಂದರೆ ಇವತ್ತು HMನವರಿಗೆ ಸನ್ಮಾನ ಮಾಡಬೇಕಂತ ಹೇಳೋ ವಿಚಾರ. ಯಾಕಂತ ಹೇಳಿದರೆ HM ಮತ್ತು ಎಲ್ಲ ಟೀಚರ್ಸ್ನವ್ರಿಗೆ ಸನ್ಮಾನ ಮಾಡೋ ಇನ್ನೊಂದು ಸಲ ನಾವು ಮಾಡ್ತೇವೆ. ನಮಗೆ ಫಲಿತಾಂಶ ಮಾಡುವಲ್ಲಿ ಇವತ್ತು ಇಷ್ಟು ಒಳ್ಳೆಯ ಫಲಿತಾಂಶ ಕೊಟ್ಟದ್ದು ನಮ್ಮ ಈ 14 ವರ್ಷದ 12 ವರ್ಷದ ಇತಿಹಾಸದಲ್ಲಿ ಅಥವಾ SLCಯಲ್ಲಿ ಇಷ್ಟುವರೆಗೆ ಅತ್ಯಂತ ಹೆಚ್ಚು ಫಲಿತಾಂಶ 100% ಸಿಕ್ಕಿದೆ ಮೊದಲು ಕೂಡ. ಆದರೆ ಎಲ್ಲರೂ ಕೂಡ ಯಾವುದೇ 3rd ಕ್ಲಾಸಲ್ಲಿ ಪಾಸ್ ಆಗದೆ, ಯಾವುದೇ ಇದರಲ್ಲಿ ಡಿಸ್ಟಿಂಕ್ಷನಲ್ಲಿ ಮತ್ತು ಎಲ್ಲ ಇದರಲ್ಲಿ ಮಾಡಲಿಕ್ಕೆ ಎಲ್ಲ ಟೀಚರ್ಸ್ನ ಪರವಾಗಿ ನಾನು HMನವರಿಗೆ ಧನ್ಯವಾದ ಕೊಡ್ತೇನೆ. ನೀವು PTA ಅವರ, ನೀವು ಪೇರೆಂಟ್ಸ್ ಟೀಚರ್ ಅಸೋಸಿಯೇಷನ್, ನಿಮ್ಮ ಇವರ ನಮ್ಮ ಶಿಕ್ಷಕರ ದಿನಾಚರಣೆ ಎಂದು ಕೂಡ ಆ ದಿವಸ ನೀವು ಅವರಿಗೆ ಒಂದು ದೊಡ್ಡ ಸನ್ಮಾನ ಕೊಡಬೇಕಂತ ನಮ್ಮ ಪರವಾಗಿ ಸಹ ಬೇಕಂತ ಹೇಳ್ತೇನೆ, ನಾನು ಮಾಡಬೇಕಂತ ಕೇಳ್ತಾ ಅದೇ ರೀತಿಯಲ್ಲಿ ಎಲ್ಲ ನನ್ನ ಟೀಚರ್ಸ್ನವರಿಗೆ ನಾನು ಒಳ್ಳೆಯ ಅವರಿಗೆ ಅಭಿನಂದನೆ ಹೇಳ್ತಾ ಇದ್ದೇನೆ. ವಿಶೇಷವಾಗಿ ಆ ಸಂದರ್ಭದಲ್ಲಿ ಪೋಷಕರು ನಾವು 7-8 ಬಾರಿ ತಿಂಗಳಲ್ಲಿ ನಾವೆಲ್ಲ ಬಂದು ಇಲ್ಲಿ ಮ್ಯಾನೇಜ್ಮೆಂಟ್
ಮ್ಯಾನೇಜ್ಮೆಂಟ್ನವ್ರು ಬಂದು ಒಳ್ಳೆಯ ಫಲಿತಾಂಶ ಕೊಡಬೇಕು, ಒಳ್ಳೆಯ ಫಲಿತಾಂಶ ಕೊಟ್ಟು ಆ ಫಲಿತಾಂಶವನ್ನು ನಮಗೆ ಕೊಟ್ಟಂಥ ನಮ್ಮ ಮ್ಯಾನೇಜ್ಮೆಂಟ್ಗೆ ಅತ್ಯಂತ ಸಂತೋಷವಾಗಿದೆ. ಖಂಡಿತವಾಗಿ ನಾವು ಅದರ ಬಗ್ಗೆ ತುಂಬ ಖುಷಿಯಾಗಿದೆ. ಅವಾಗ ನಾನು ಮಗದೊಮ್ಮೆ ಎಲ್ಲರ ಪರವಾಗಿ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಇವತ್ತು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಇದ್ದಾರೆ, ಉಪಾಧ್ಯಕ್ಷರು ಇದ್ದಾರೆ, ಅವರಿಗೆ ಸಹ ನಾನು ಶುಭ ಹಾರೈಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಕಳೆದ ಬಾರಿಯಲ್ಲಿ ಶೋಭನಮ್ಮನವರಾಗಲಿ ಸುನೇತನವರಾಗಲಿ ಎಲ್ಲ ಒಳ್ಳೆ ರೀತಿಯಲ್ಲಿ ನಮ್ಮ ಪೇರೆಂಟ್ಸ್ನವರ ಒಂದು ಪಾತ್ರ ಉಂಟಲ್ಲ, ಅದು ಇವತ್ತಿನ ಈ ಇವತ್ತು ಮೀಟಿಂಗ್ನ ನಿಮ್ಮದು ಪೇರೆಂಟ್ಸ್ನವ್ರು ಮತ್ತು ಟೀಚರ್ಸ್ನವರ ಪಾತ್ರ ಇರುತ್ತೆ. ನನಗೆ ಬೇರೆ ಯಾವ ವಿಚಾರದಲ್ಲಿ ನಾನು ಮಾತಾಡಲಿಕ್ಕೆ ಹೇಳೋದಿಲ್ಲ. ಯಾಕಂತ ಹೇಳಿದರೆ ಈಗಾಗಲೇ ನಮ್ಮ ಚಂಚಲಾಕ್ಷಿ ಮೇಡಮ್ನವರು ಎಲ್ಲ ಬಗ್ಗೆ ಹೇಳಿದ್ದಾರೆ ಯಾವ ರೀತಿಯಲ್ಲಿ ಪೇರೆಂಟ್ಸ್ ಇದಾಗ್ತಾ ಅಂತೇಳಿ. ಒಂದೇ ಒಂದು ವಿಚಾರ ನಂದು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ನಮ್ಮ ಶಾಲೆ ಇಷ್ಟು ಎತ್ತರಕ್ಕೆ ಬೆಳಲಿಕ್ಕೆ ಕಾರಣ ನಮ್ಮ ಮ್ಯಾನೇಜ್ಮೆಂಟ್ನವರೆಲ್ಲ ಇದ್ದಾರೆ ಇಲ್ಲಿ, ಅದೇ ರೀತಿಯಲ್ಲಿ ಟೀಚರ್ಸ್ನವರು ಇದ್ದಾರೆ, ಓಲ್ಡ್ ಪೇರೆಂಟ್ಸ್ನವ್ರು ಇದ್ದಾರೆ, ನಮ್ಮ ಸದಾಶಿವಳ್ಳವರಾಗಲಿ ರಾಘವಚಿಲ್ರಾಗಲಿ ಇವತ್ತು ನಮ್ಮ ಮಾಧವರಾಗಲಿ ನಾವೆಲ್ಲ ಮುಂಚಿನಿಂದಲೇ ಇವರು ಇದ್ದಾರೆ. ನಮ್ಮ ಸುರೇಖ ಮೇಡಮ್ರ ಪ್ರಾರಂಭ ಹಂತದಲ್ಲಿದ್ದಾರೆ, ರಾಘವಚಿಲ್ರವರ ಹೆಂಡತಿ ಕೂಡ ಪ್ರಾರಂಭದಲ್ಲಿದ್ದಾರೆ. ಅದನ್ನು ಎತ್ತರಕ್ಕೆ ಬೆಳೆಸುವಂಥ ಕೆಲಸವನ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ. ಅವರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನನಗೆ ಒಂದೇ ಒಂದು ವಿಚಾರ ಮಾತಾಡಲಿಕ್ಕೆ ಹೇಳ್ತಾ ಇದ್ದೀನಿ. ಸರಕಾರಿ ಶಾಲೆಯ ಟೀಚರ್ನವರು ಇಲ್ಲಿದ್ದಾರೆ, HMನವರು ಇಲ್ಲಿದ್ದಾರೆ. ನಮ್ಮ ಶಾಲೆ ಪ್ರೈವೇಟ್ ಶಾಲೆ, ಸರಕಾರಕ್ಕೆ ಎಚ್ಚೆತ್ತುಕೊಂಡಿದೆ. ಒಂದು ರೀತಿಯಲ್ಲಿ ಪ್ರೈವೇಟ್ ಶಾಲೆಗೆ ಮತ್ತು ಸರ್ಕಾರಿ ಶಾಲೆಗೆ ಸ್ವಲ್ಪ ಫಲಿತಾಂಶದಲ್ಲಿ ವ್ಯತ್ಯಾಸ ಬರ್ತಾ ಇದೆ. ಎಲ್ಲೂ ಸರ್ಕಾರಿ ಶಾಲೆಗಳು ಒಳ್ಳೆಯ ಫಲಿತಾಂಶ ಕೊಡ್ತಾ ಇಲ್ಲ ಅಂತ ಹೇಳೋ ವಿಚಾರದಲ್ಲಿ ಸರ್ಕಾರ ಈಗ ಏನಾಗಿದೆ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗೆ ಒಳ್ಳೆಯ ಉತ್ತೇಜನವನ್ನು ಕೊಡ್ತಾ ಇದೆ. ಈಗ LKG UKGಯಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಎಲ್ಲ ಕಡೆಯಲ್ಲಿ ಡಿಜಿಟಲೈಸೇಷನ್ ಆಗ್ತಾ ಇದೆ. ಅದು ಅವರಿಗೆ ಗೊತ್ತುಂಟು. ಅವರಿಗೆ ನಮ್ಮಲ್ಲಿ ಇವತ್ತು ನಾವು ಸ್ಮಾರ್ಟ್ ಪ್ಯಾನಲ್ ಅಂತ ಹಾಕಿದ್ದೇವೆ SLC ಮಕ್ಕಳಿಗೆ ಮತ್ತು ಬೇರೆ ಯಾರ ಮಕ್ಕಳಿಗೆಲ್ಲ. ಈ ಡಿಜಿಟೇಷನ್ ಆಲ್ಗಾರಿಥಮ್ ಯೂಸ್ ಮಾಡಿಕೊಂಡು AI ಹಿಡ್ಕೊಂಡು ಎಲ್ಲ ಮಕ್ಕಳಿಗೆ ಪಾಠ ಹೇಳುವಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಇದಾಗಿದ್ರೆ ನನಗೆ ಒಂದು ವಿನಂತಿ ಏನಂತ ಹೇಳಿದ್ರೆ, ಇಷ್ಟೆಲ್ಲ ಒಳ್ಳೆ ವ್ಯವಸ್ಥೆಗಳನ್ನು ನಾವು ಮಾಡುವಾಗ ಟೀಚರ್ಸ್ನವರು ನೀವು ಅದಕ್ಕೆ ತಕ್ಕ ಹೊಂದಿಕೊಂಡು ಹೋಗಬೇಕು. ಯಾಕಂತ ಹೇಳಿದರೆ ನಿಮಗೆ ಗೊತ್ತಿಲ್ಲದಿದ್ದರೆ ಪೇರೆಂಟ್ಸ್ನವ್ರ ಬಗ್ಗೆ ಈಗಾಗಲೇ ಹೇಳಿದ್ದಾರೆ ಅವರು. ಟೀಚರ್ಸ್ನವರು ನಿಮಗೆ ಈ ವಿಜ್ಞಾನದ ಬಗ್ಗೆ ಅಥವಾ ಈ ಹೆಚ್ಚಿನ ಡಿಜಿಟೇಷನ್ ಬಗ್ಗೆ ಇನ್ನೂ ಮುಂದಕ್ಕೆ ಹೋಗಬೇಕು ಅವರಿಗೆ ಅಂತ ಒಂದು ಸ್ಟೆಪ್. ಇಲ್ಲದಿದ್ದರೆ ನೀವು ನಿಮ್ಮ ಮಕ್ಕಳು ಹಿಂದೆ ಹಿಡ್ಕೊಂಡು ಉಳಿತಾ ಇದ್ದಾರೆ. ಅವರಿಗೆ ಹೊರಗಡೆ ಎಲ್ಲ ಸ್ಥಿತಿಗಳು ಗೊತ್ತಾಗ್ತದೆ. ಇವತ್ತು ಅಮೆರಿಕದಲ್ಲಿ ಎಲ್ಲಿ ನಡೀತದೆ ಒಂದು ನಿಮಿಷದಲ್ಲಿ ಇಲ್ಲಿ ಬಂದುಬಿಡ್ತಾರೆ. ಅದೇ ರೀತಿ ಎಲ್ಲ ಕಡೆಯಲ್ಲಿ ಯಾವುದೇ ವಿಷಯದಲ್ಲಿ ಸಿಗ್ತದೆ, ಒಳ್ಳೆ ರೀತಿಯಲ್ಲಿ ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಶಾಲೆ ಕೂಡ ಇವತ್ತು ನೀವೆಲ್ಲ ನೋಡಿದಿರಿ, ರಿಪೋರ್ಟ್ ನೋಡಿದಿರಿ. ಇವತ್ತು ನಾವು ಚಂಡೀಗಢಕ್ಕೆ ಕರಾಟೆಗೆ ಹೋಗುವಂಥ ಕೆಲಸವನ್ನು ನಮ್ಮ ಮಕ್ಕಳು ಮಾಡಿದ್ದಾರೆ. ನಾವು ಡಿಸ್ಟ್ರಿಕ್ಟಲ್ಲಿ ಕೂಡ ಇದ್ದೇವೆ, ನಾವು ಡಿವಿಷನಲ್ಲಿ ಇದ್ದೇವೆ, ರಾಜ್ಯ ಮಟ್ಟದಲ್ಲಿ ಇದ್ದೇವೆ, ನಾವು ದೇಶ ಮಟ್ಟಕ್ಕೆ ಸಹ ಕಬಡ್ಡಿಯಲ್ಲಿ ನಾವು ಹೋಗಿದ್ದೇವೆ. ಅದೇ ರೀತಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ಕೂಡ ನಮ್ಮಲ್ಲಿ ಇವತ್ತು ಹಲವಾರು ಮಂದಿ ಇವತ್ತು ಡಾಕ್ಟ್ರುಗಳಾಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ. ಎಲ್ಲ ಶಾಲೆಯವರು ಇಲ್ಲಿ ಬಂದು ಇಂಟರ್ವ್ಯೂ ತೆಗೆದುಕೊಂಡು ಈಗ PUC ನಂತರದಲ್ಲ SLCಗೆ ಬಂದು ನಿಮ್ಮ ಶಾಲೆ ಮಕ್ಕಳು ನಮ್ಮಲ್ಲಿ ಕಲಿಸಿ ಅಂತ ಹೇಳುವಂಥ ವಿಚಾರ ನಮ್ಮ ಶಾಲೆ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಒಳ್ಳೆಯ ಒಂದು ಶಾಲೆ, ಪ್ರೈವೇಟ್ ಶಾಲೆ ಅಂತ ಹೇಳುವ ವಿಚಾರದಲ್ಲಿ ಆಂಗ್ಲ ಮಾಡಿಸ ಅಂತೇಳಿ ನಮ್ಮದು ಭಗವತಿ ಎಜುಕೇಷನ್ ಟ್ರಸ್ಟ್ ಭಗವತಿ ಶಾಲೆ ಅಂತೇಳಿ ಹೆಸರು ಗಳಿಸಿದೆ. ಆದರೆ ಇಡೀ ರಾಜ್ಯದಲ್ಲಿ ಈಗ ಪ್ರೈವೇಟ್ ಶಾಲೆಗಳು ಮುಚ್ಚುತ್ತಾ ಬರ್ತಾ ಇದೆ. ಯಾಕಂತೇಳಿದರೆ ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದನ್ನು ಮಾಡಲಿಕ್ಕೆ ಅವರಿಗೆ ಮುಂದೂಡಲಿಕ್ಕೆ ಆಗ್ತಾ ಇಲ್ಲ. ಅದರಿಂದಾಗಿ ಈಗಾಗಲೇ ನಿಮ್ಮ PTA ಅಧ್ಯಕ್ಷರು ಹೇಳಿದರು, ನಮಗೆ 3 ವರ್ಷಕ್ಕೊಂದ್ಸಲ ಇದು ನಮ್ಮ ಫೀಸ್ ಇನ್ಕ್ರೀಸ್ ಮಾಡಿ ಅಂತೇಳಿ. ಅವ್ರು ಹೇಳಿದ್ದು ಹೌದು, ಆದರೆ ಎಲ್ಲೂ ನಾವು ಮ್ಯಾನೇಜ್ಮೆಂಟ್ನವರು ಅದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಿಲ್ಲ. ಈ ವರ್ಷ ಮುಗಿಯಿತು, ಇನ್ನೊಂದು ವರ್ಷಕ್ಕೆ ನಿಮ್ಮ ಕಾಲದಲ್ಲಿ ಅದೇ ಇದಾಗ್ತದೆ, ಇನ್ನೊಂದು ವರ್ಷಕ್ಕೆ ನೋಡುವ ಅಂತ ಹೇಳೋರು. ನಾನು ಈಗಾಗಲೇ ಶಾಲೆಗಳೆಲ್ಲ ನಮ್ಗೆ ಗೊತ್ತಿದ್ದಾರೆ, ಅವರೆಲ್ಲ ಕರೆಸ್ಪಾಂಡೆಂಟ್ ಗೊತ್ತಿದ್ದಾರೆ. ಏನು ಮಾಡಬೇಕಂತ ತೀರ್ಮಾನ ಮಾಡಲಿಲ್ಲ, ಮಾಡ್ತೇವೆ. ಏನಾದ್ರು ನಿಮಗೆ ಪ್ರಯೋಜನ ಆಗ ನಮ್ಮ ಶಾಲೆಗೆ ಸಹ ಪ್ರಯೋಜನ ಆಗಬೇಕು. ಯಾಕಂತ ಹೇಳಿದರೆ ಶಾಲೆ ನಡೆಸುವಾಗ ನಾವು ಒಂದು ರೀತಿಯಲ್ಲಿ ಯಾವುದೇ ಹಣವನ್ನು ಇಲ್ಲಿ ನಮ್ಮ ಟ್ರಸ್ಟ್ಗಳಿಗೆ ಮುಖಾಂತರ ಎಲ್ಲೂ ನಾವು ಕೊಡೋದಿಲ್ಲ. ನಿಮ್ಮ ಶಾಲೆಗೆ ನಾವು ಏನೇನು ಪ್ರಯೋಜನ ಇದೆ. ಇವತ್ತು 18 ಲಕ್ಷದಷ್ಟು ನಿಮ್ಮ ಸ್ಮಾರ್ಟ್ ಪ್ಯಾನಲ್ ಮಾಡಿದ್ದೇವೆ. ಮೊನ್ನೆ HMನವರು ಅವ್ರ ಪ್ರೈಮರಿ ಶಾಲೆಯಲ್ಲಿ ಅವರ HMನವರು ಹೇಳಿದ್ದಾರೆ, ನೋಡಿ ಈ ರೀತಿಯಲ್ಲಿ ನಾವು ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದೇವೆ. ಈಗ ಕಳೆದ ಬಾರಿಯಲ್ಲಿ AC ಎಲ್ಲ ಮಾಡಿದ್ದೇವೆ ನಾವು. ಅದೇ ರೀತಿ ಕ್ರಮೇಣವಾಗಿ AC ರೂಮ್ಸ್ ಎಲ್ಲ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಕಲಿಯುವಿಕೆಯಲ್ಲಿ ನಮ್ಮಲ್ಲಿ ಇನ್ನು ಹೆಚ್ಚು ಕೂಡ ಮೊಂಟೆಸರಿ ಇದ್ದಾಗೆ ಇನ್ನು ಹೆಚ್ಚು ತರಬೇತಿಯ ಕಲಿಯುವಿಕೆ ಅಂತ ತರಬೇತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಮಾಡ್ತೇವೆ ಅಂತ ಹೇಳಿದರೆ ತುಂಬ ಇದರಲ್ಲಿ ಮಾಡ್ತೇವೆ. ಬೇರೆ ಶಾಲೆ ಮಟ್ಟಕ್ಕೆ ನಮ್ಮ ಶಾಲೆ ಬರುವ ಹಾಗೆ ನಾವು ಟೀಚರ್ಸ್ನವ್ರಿಗೂ PTಯಲ್ಲಿ ಕೂಡ ಇನ್ನೊಂದು ಅಸಿಸ್ಟೆಂಟ್ PTA ಟೀಚರ್ ಬರ್ತಾರೆ. ಅದೇ ರೀತಿ ವಾಚ್ಮೆನ್ ಬಗ್ಗೆ ಹೇಳಿದರು, ಡೇ ಟೈಮಲ್ಲಿ ವಾಚ್ಮೆನ್ ಬಗ್ಗೆ ಈಗ ಮೊನ್ನೆ ಪೇಪರಲ್ಲಿ ಬಂದಿದೆ ವಾಚ್ಮೆನ್ ಬೇಕಂತೇಳಿ. ಈ ರೀತಿಯಲ್ಲಿ ವ್ಯವಸ್ಥೆಗಳನ್ನು ನಾವು ಮಾಡಲಿಕ್ಕೆ ಇಚ್ಛೆ ಪಡ್ತೇವೆ. ನಮ್ಮ ಸದಾಶಿವರ ಶ್ರಮದಿಂದ ಇವತ್ತು ಹತ್ತಿರದ ಸ್ಥಳವನ್ನು ನಾವು ಅವರು ಮೂಡದ ಅಧ್ಯಕ್ಷರಾದ್ರಿಂದ ನಮಗೆಲ್ಲ ಒಳ್ಳೆ ರೀತಿಯಲ್ಲಿ ಇವತ್ತು ಅದನ್ನು ಮಾಡಿಸಿಕೊಟ್ಟಿದ್ದಾರೆ. ಅವರಿಗೆ
ಅವರಿಗೆ ನಾನು ನಿಮ್ಮೆಲ್ಲ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಒಳ್ಳೆ ರೀತಿಯಲ್ಲಿ ಅವರ 3 ಅಧ್ಯಕ್ಷರಾಗಿದ್ದರಿಂದ ನಮಗೆ ಇವತ್ತು ಅದರ ಕನ್ವರ್ಷನ್ ಆಗಲಿ ಅದರ ಲ್ಯಾಂಡ್ನ ಇದರ ಬಗ್ಗೆ ಎಲ್ಲ ಮಾಡಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿಕೊಂಡು, ನಮ್ಮ ಪೋಷಕರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೇಳೋದಿಲ್ಲ. ಯಾಕೆಂದರೆ ನೀವೆಲ್ಲ ಒಳ್ಳೆ ರೀತಿಯಲ್ಲಿ 2 ಮಕ್ಕಳು ಇರುವಂಥ ನಿಮ್ಮ ತಾಯಂದಿರು ಇರ್ತೀರಿ, 3 ಮಕ್ಕಳು, ಅದಕ್ಕಿಂತ ಜಾಸ್ತಿ ಇರಲಿಕ್ಕಿಲ್ಲ. ನಮ್ಮಲ್ಲಿ ನಾವಿರುವಾಗ 10 ಮಂದಿ ಇದ್ದೇವೆ, ನನ್ನ ತಂದೆಗೆ 12 ಮಂದಿ ಮಕ್ಕಳು, ಆದರೆ ಉಳಿದವರು 8 ಮಂದಿ. ಆದರೂ ನಾವು ಒಂದು ರೀತಿಯಲ್ಲಿ ಮೇಲೆ ಈಗ ಸಹ ಕೆಲವರೆಲ್ಲ ಇದ್ದಾರೆ. ಆದರೆ ನಾವೆಲ್ಲ ಇವತ್ತು ಸದಾಶಿವ ಉಳ್ಳಾರವರ ತಂಗಿಯ ಮಗ, ನೀವೆಲ್ಲ ಪೇಪರ್ ನೋಡಿದ್ರೆಲ್ಲ ಗೊತ್ತಿಲ್ಲ ಏನಾಗಿದ್ದಾರೆ ಗೊತ್ತಾರೆ. ಅವರು MBBS ಪಾಸಾಗಿ MDM ಆಗಿ ಅಂಗನವಾಡಿ ಟೀಚರ್ನವರು ಇವತ್ತು DM ಆಗಿ ಏಮ್ಸ್ ಕಾಲೇಜಿನಲ್ಲಿ ಇವತ್ತು 2nd ರ್ಯಾಂಕ್ ಆಗಿ ಇವತ್ತು ಪೇಪರ್ಲಿ ಬರ್ತಾ ಇದೆ ನೋಡಿ. ಇವತ್ತು ಅಷ್ಟು ಅಂಗನವಾಡಿ ಟೀಚರ್ನವರು ಮತ್ತು ಒಬ್ಬರು ಅಟೆಂಡರ್ನವರ ಮಗ ಇವತ್ತು ಮೆಡಿಕಲ್ ಕಾಲೇಜಿನಲ್ಲಿ ಕಲಿತು, ಯಾವುದು ಸರ್ಕಾರಿ ಶಾಲೆಯಲ್ಲಿ ನಮ್ಮ BM ಶಾಲೆಯಲ್ಲಿ ಕಲಿತು ಇವತ್ತು ಆ ಸ್ಥಿತಿಗೆ ಬಂದಿದ್ದಾರೆ ಅಂತ ಹೇಳಿದರೆ ನಿಮಗೆ ನಿಮ್ಮ ಮಕ್ಕಳು ಯಾಕೆ ಆಗೋದಿಲ್ಲ? ಅಂದರೆ DM ಅಂತ ಹೇಳಿದ್ರೆ ಹೈಯೆಸ್ಟ್ ಇದು, MD ಆದ ನಂತರ ಪುನಃ 3 ವರ್ಷ ಕಲಿಯುವಂಥ ಇದು 2nd ರ್ಯಾಂಕ್ ಇದೆ, ದೇಶದಲ್ಲಿ 2nd ರ್ಯಾಂಕ್ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದಾರೆ. ಅದು ನಮ್ಮ ತೀಯ ಸಮಾಜದವರು ಅಂತ ಹೇಳಲಿಕ್ಕೆ ಅದಕ್ಕೆ ತುಂಬ ದೊಡ್ಡ ಹೆಮ್ಮೆ ಆಗ್ತದೆ ಅಂತ ಹೇಳಿಕೊಂಡು ನನ್ನ ಈ ಭಾಷಣ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಯಾರನ್ನು ಬಿಡಲಿಲ್ಲ ಕಾಣಬೇಕು, ಪೋಷಕರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಶ್ರಮಿಸಿದವರನ್ನು ಗುರುತಿಸುವಂಥ ಹಿರಿಯ ಗುಣ, ಹಾಗೆಯೇ ಸನ್ಮಾನಗೊಂಡಂಥ ವಿದ್ಯಾರ್ಥಿಗಳಿಗೆಲ್ಲರಿಗೂ ಶುಭ ಹಾರೈಕೆ, ಹಾಗೆಯೇ ನಮ್ಮ ಎಲ್ಲ ಪೋಷಕರಿಗೆ ಸ್ಫೂರ್ತಿಯ ನುಡಿಗಳನ್ನಾಡಿದ ಸರ್, ತಮಗೂ ಧನ್ಯವಾದಗಳು. ಗಿಡಗಳಿಗೆ ಬೇರುಗಳೇ ಮೂಲಾಧಾರ, ಮೀನಿಗೆ ಜಲವೇ ಮೂಲಾಧಾರ, ಶರೀರಕ್ಕೆ ಬೆನ್ನೆಲುಬೇ ಮೂಲಾಧಾರ, ಶಾಲೆಗೆ ಮುಖ್ಯ ಗುರುಗಳೇ ಮೂಲಾಧಾರ ಎನ್ನುವಂತೆ ಪ್ರೌಢಶಾಲೆಯ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿಕೊಂಡು ಸದಾ ವಿದ್ಯಾರ್ಥಿಗಳ ಏಳಿಗೆಯ ಚಿಂತನೆಯಲ್ಲೇ ಇರುವಂಥ ನಮ್ಮ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುರೇಖಾ ಜೆ ಇವರು ಈಗ ನಿಮ್ಮನ್ನುದ್ದೇಶಿಸಿ ಅಂದರೆ ಈ ಶಾಲೆಯ ರೀತಿ ನೀತಿಗಳು ನಿಯಮಗಳ ಬಗ್ಗೆ ತಮಗೆ ಕೆಲವು ಕಿವಿಮಾತುಗಳನ್ನು ನೀಡಲಿದ್ದಾರೆ. ಶಾಲೆಯ ರೀತಿ ನೀತಿ ನಿಯಮಗಳು ಹಾಗೂ ಕಾರ್ಯ ಚಟುವಟಿಕೆಗಳ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಿದಂಥ ಮೇಡಮ್ ತಮಗೆ ಧನ್ಯವಾದಗಳು. ಸೂರ್ಯ ಉದಯಿಸಿದ ಮೇಲೆ ಮುಳುಗುವುದು ಸಹಜ, ಹೂ ಅರಳಿದ ಮೇಲೆ ಬಾಡುವುದು ಸಹಜ, ಹಾಗೆಯೇ ಕಾರ್ಯಕ್ರಮ ಪ್ರಾರಂಭವಾದ ಮೇಲೆ ಮುಗಿಯುವುದು ಕೂಡ ಸಹಜ. ಕೃತಜ್ಞತೆ ಸರ್ವ ಗುಣಗಳಲ್ಲೇ ಶ್ರೇಷ್ಠವಾದದ್ದು. ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇದನ್ನು ಯಶಸ್ವಿಗೊಳಿಸಿರುವಂಥ ತಮ್ಮೆಲ್ಲರನ್ನು ವಂದಿಸಲು ಬರ್ತಿದ್ದಾರೆ ನನ್ನ ಸಹೋದ್ಯೋಗಿ ಶಿಕ್ಷಕಿ ಶ್ರೀಮತಿ ಸ್ವಪ್ನ. ಪ್ರೀತಿ ಎಂಬ ಗಿಡವನ್ನೆಟ್ಟು, ನಗು ಎಂಬ ಆಸರೆ ತೊಟ್ಟು, ಸ್ನೇಹ ಎಂಬ ನೀರನ್ನು ಎರೆದು ಮತ್ತೆ ಮನದಲ್ಲಿ ಮೂಡುವ ಹಾಗೆ ಹೊಸ ಕಾವ್ಯದಂತೆ ಈ ಕಾರ್ಯಕ್ರಮ ನಮ್ಮ ಎಲ್ಲರ ಮನದಲ್ಲಿ ಅಚ್ಚಳಿಯದೆ ಮೂಡಲಿ ಎಂದು ಹೇಳುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ವೇದಿಕೆಯ ಮುಂಭಾಗದಲ್ಲಿರುವ ತಮಗೆಲ್ಲರಿಗೂ ಆತ್ಮೀಯ ನಮನಗಳು. ಇಂದು ನಮ್ಮ ಪ್ರೌಢಶಾಲಾ ವಿಭಾಗದ 2025-26ನೇ ಸಾಲಿನ ರಕ್ಷಕ ಶಿಕ್ಷಕ ಮಹಾಸಭೆಯು ತಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನಡೆದಿದೆ. ಈಗ ನಾವು ಈ ಸಭೆಯ ಮುಕ್ತಾಯದ ಹಂತದಲ್ಲಿದ್ದೇವೆ. ಇಂದಿನ ಈ ಸಭೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿ ಪೋಷಕರಿಗೆ ಹಾಗೂ ಮಕ್ಕಳಿಗೆ ಉತ್ತಮ ಸಂದೇಶಗಳನ್ನು ನೀಡಿದಂತಹ ಸರ್ಕಾರಿ ಪ್ರೌಢಶಾಲೆ ಸೋಮೇಶ್ವರ ಉಚ್ಚಿಲ ಇಲ್ಲಿನ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಚಂಚಲಾಕ್ಷಿಯು ಇವರಿಗೆ ಹೃದಯ ತುಂಬಿದ ವಂದನೆಗಳು. ನಮ್ಮ ಶಾಲೆಯ ಏಳಿಗೆಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ದಿನಕರ್ ಉಳ್ಳಾಳ್ ಸರ್ ಇವರಿಗೂ ಪ್ರೀತಿಪೂರ್ವಕ ಕೃತಜ್ಞತೆಗಳು. ನಮ್ಮ ಶಾಲೆಯ ಎಲ್ಲ ಕಾರ್ಯಗಳಿಗೂ ಸ್ಪಂದಿಸುತ್ತಿರುವ ಭಗವತಿ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಶ್ರೀಯುತ ರಾಘವಯನ್ ಉಚ್ಚಿಲ್ ಇವರಿಗೂ ವಂದನೆಗಳು. ನಮ್ಮ ಶಾಲಾ ಪ್ರಗತಿಗಾಗಿ ಉತ್ತಮ ಸಲಹೆ ಸೂಚನೆಗಳನ್ನು ನೀಡುತ್ತಿರುವ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಭಗವತಿ ವಿದ್ಯಾಸಂಸ್ಥೆಯ ಸಂಚಾಲಕರಾದ ಶ್ರೀಯುತ ಸದಾಶಿವ ಉಳ್ಳಾಲ್ ಇವರಿಗೂ ಹೃತ್ಪೂರ್ವಕ ವಂದನೆಗಳು. ಅದೇ ರೀತಿ ಶಾಲೆಯ ಬಗೆಗೆ ಆತ್ಮೀಯ ಭಾವವನ್ನು ಹೊಂದಿರುವ ಭಗವತಿ ಎಜುಕೇಷನ್ ಟ್ರಸ್ಟ್ನ ಕೋಶಾಧಿಕಾರಿಯಾದ ಶ್ರೀಯುತ ಮಾಧವ ತಲಪಾಡಿ ಇವರಿಗೂ ಧನ್ಯವಾದಗಳು. 2024-25ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಸುನೀತಾ ಹಾಗೂ ಮಾಜಿ ಉಪಾಧ್ಯಕ್ಷರಾದ ಶ್ರೀಮತಿ ಶಬಾನಾ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು.
ಅಂತೆ 2025-26ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಮತ್ತೆ ನೂತನ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿರುವ ಶ್ರೀಮತಿ ಸುನೀತಾ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಸುಮಾ ಇವರಿಗೂ ಪ್ರೀತಿಯ ಧನ್ಯವಾದಗಳು ಹಾಗೂ ಸರ್ವ ಪದಾಧಿಕಾರಿಗಳಿಗೂ ಪ್ರೀತಿಯ ಧನ್ಯವಾದಗಳು. ನಮ್ಮ ವಿದ್ಯಾಸಂಸ್ಥೆಯ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿರುವ ಭಗವತಿ ಹಿರಿಯ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಪ್ರಮೀಳಾ ಹಾಗೂ ಭಗವತಿ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಸುರೇಖಾ ಜೆ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅಂತೆ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನಮ್ಮ ವಿದ್ಯಾರ್ಥಿಗಳ ಪೋಷಕರು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನಗೊಂಡ ನಮ್ಮ ವಿದ್ಯಾರ್ಥಿಗಳಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಸ್ವಾಗತ ನೃತ್ಯದ ಮೂಲಕ ನಮ್ಮೆಲ್ಲರನ್ನು ರಂಜಿಸಿದ ವಿದ್ಯಾರ್ಥಿನಿಯರಿಗೂ ಹಾಗೂ ಈ ಸಭೆಗೆ ಸಹಕರಿಸಿದ ನಮ್ಮ ಶಾಲೆಯ ಮಂತ್ರಿಮಂಡಲ ವಿದ್ಯಾರ್ಥಿಗಳಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಶಾಲೆಯ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ಹಾಗೂ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು.